ರಾಣಿ ಮಾಣಿ ಅಲ್ಲ, ನಿನಗೆ ಸಭೆಯರು ಸಂತೇನು ತಗೋತಿಲ್ಲ. ಮಾಣಿಯಿಂದ ಬರ್ತಿದ್ರು ಇಷ್ಟು ವಸ್ತ್ರ ಶುಭ್ರ ಆಗಿರ್ತಿತ್ತ. ರಾಣಿ ರಾಣಿಯ ಮಾಣಿಯಿಂದ ನೀನು ಸಂತೆಗೆ ನುಗ್ಗಿದ ಹಾಗೆ ನುಗ್ಗುತ್ತಿಯಲ್ಲ. ಅಲ್ಲ, ಸಭಾ ಪ್ರವೇಶಕ್ಕೆ ಒಮ್ಮೆ ಒಳಗೆ ಬಿಡ್ಲಿ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಒಮ್ಮೆ ಬಿಟ್ಟಲ್ಲ ಅಂತ ಏನು ಬಂದ? ಅಯ್ಯೋ ಬಾರಬೇಕು ದೇಣಿಗೆ. ಸರಿ ಪರಿಚಯ ಸಿಗ್ಲಿಲ್ವಾ ಅಂತ ನಿಮಗೆ? ಅಂದು ಹೋದ ದಿನಗಳಷ್ಟು ಉರುಳಿ ಹೋಯ್ತು. ನಾನು ಒಂದು ವಿಕಲ್ಪಕ್ಕೊಳಗಾದ. ನಿನ್ನದು ಮುಗೀತೋ ಇಲ್ಲಿ ಉಂಟು ಅಂತ ಅವಾಗೆಲ್ಲ ಬೋಳಿಸಿ ಹೋಗಿದೆ, ಈಗ ಸ್ವಲ್ಪ ಚಿಗುರಿದೆ. ನೀನು ಚಾರ ಚಕ್ಷು. ಋಷಿಮುನಿಗಳಿಗೆ ಜ್ಞಾನವೇ ಚಕ್ಷು, ಹೌದೌದು. ರಾಜರಿಗೆ ನಾವೇ ಚಾರಕನಾದ ನೀನೇ ಚಕ್ಷು. ಹೌದೌದು. ಹೋಗು ಅಂದಿದ್ದೆ, ಸುಮ್ಮನೆ ಹೋದ್ಯಾ? ಇಲ್ಲ, ಅಲ್ಲ ಒಂದು ಕಡೆಯಲ್ಲಿ ಕುಳಿತೀಯ, ಅಲ್ಲ ತಿರುಗಾಟ ಮಾಡಿದ್ಯಾ? ಮಾಡಿದೆ. ಏನಾದ್ರೂ ಸಂಗ್ರಹಿಸಿದ್ಯಾ? ನನಗೆ ಬೇಕಾದ ವಿಷಯ ತಂದಿದ್ಯಾ? ತಂದೆ ಯಾರಿಗೆ? ಅಲ್ಲ ವಿಷಯ ತಂದೆ. ಹಾಗೇಳು. ಹೌದೌದು. ಈ ಊರಿದ್ದು ಮಾತ್ರ ಅಲ್ಲ, ನಾನಾ ಕಡೆಗೆ ಹೋಗಬೇಕು ಅಂತ. ಹೊರನಾಡಿನಲ್ಲಿ ಏನು ಹೇಳ್ತಾರೆ? ಹೊರನಾಡಿನಲ್ಲಿ ಭಯಂಕರ ಹೆಸರುಂಟು. ಹೌದಾ? ಹೌದು. ಯಾರಿಗೆ? ಅವರಿಗೆ ಅಲ್ಲ, ಅಲ್ಲಿರುವವರಿಗೆ. ನಿಮಗೆ ದೇವ್ರೆ, ಹೀಗೆ ಹೋದ್ರೆ ಎಲ್ಲ ಸಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ವೇಷ ಮಾಡಿಕೊಂಡೆಲ್ಲ ಹೋದದ್ದು. ನೀನು ವೇಷ ಮಾಡಿದ್ಯಾ? ಎಲ್ಲ ವೇಷ ಆಗ್ಲಿಕ್ಕಿಲ್ಲ. ಯಾವ ವೇಷ ಮಾಡಿದ್ಯಾ? ಶ್ರೀವೇಷ ವೇಷ ಮಾಡಬೇಕು ಅಂತ ಸ್ವಲ್ಪ ಲಾಲಿಕೆ ಬೇಕು, ಒಳ್ಳೆಯ ರೂಪ ಬೇಕು. ನಿನ್ನ ಈ ಅದು ಹೀಗೆ ಬರುದಿಲ್ಲ. ತೆಂಗಿನಕಾಯಿ ಹಾಗಿರುವ ಮೂಕ ಹಿಡ್ಕೊಂಡು ಎಂತ ಹೀಗೆ ಬರುದಿಲ್ಲ. ಅದು ವೇಷ ಆದ್ಮೇಲೆ ಒಳಗಿಂದಲೇ ಭಾವನೆ ಉಂಟಲ್ಲ, ಉಕ್ಕಿ ಲಾಲಿಕೆ ನೋಡುವಾಗಲೇ ನಾನು ಮನಸ್ಸೋತೆ. ಅದಕ್ಕೆ ನಾನು ಬಿಚ್ಚಿಟ್ಟು ಬಂದದ್ದು. ಹೆಂಡತಿ ಹೇಳಿದ್ಲು ಸರಿಯಾಗುದಿಲ್ಲ, ಬಿಚ್ಚಿಟ್ಟು ಬನ್ನಿ. ಯಾವುದು? ಆ ವೇಷ ಹುಡುಗ ತಂದು. ಹೌದೌದು. ದೇವರೇ, ಯಾಕೆ ವೇಷ ಯಾಕೆ ಮಾಡಿದ್ದು? ನಿನಗೆಲ್ಲ ಸಿದ್ಧ ಮಾಡಬಹುದು. ನೀನು ಇಲ್ಲಿಗೆ ಆಗುವಾಗ ಏನು ಮಾಡ್ತಿ? ಅದು ಗೆರಟೆ. ತೆಂಗಿನ ಸಿಕ್ಕಿಡುದು ಅಂತ ಹೇಳಿ ಯಾಕೆ ಮಾಡಿದ್ದು ಕೇಳಿವಿ. ಯಾಕೆ ಗೊತ್ತುಂಟ? ಹೆಣ್ಣಿನ ಶ್ರೀವೇಷ ಮಾಡಿದ್ರೆ ನಮಗೆಲ್ಲ ಸುತ್ತಾಡ್ಲಿಕ್ಕೆ ಒಂದು ಸುಲಭ ಆಗ್ತದೆ. ಹೆಣ್ಣು ಮಕ್ಕಳನ್ನು ಎಲ್ಲಿಗೂ ಬಿಡ್ತಾರೆ. ಅಲ್ಲ, ಉಚಿತ ಪ್ರಯಾಣ. ಅವರು ಏನಾದ್ರೂ ಒಂದು ಸಂತೆಗೆ ಹೋಗಿ ಬರ್ಬೇಕು ಅಂತಾದ್ರೆ ಇಲ್ಲಿ ಏರುದು, ಅಲ್ಲಿ ಇಳಿಯುವುದು. ಗಂಡಸರಾದ್ರೆ ಖರ್ಚು ಜಾಸ್ತಿ. ಎಷ್ಟು ಸುಲಭ ಅಲ್ವಾ? ಎಷ್ಟಾದ್ರೂ ನಿಮ್ಮ ಚಾರಕ್ಕಲ್ಲ, ಸ್ವಲ್ಪ ತಲೆ ಓಡಿಸಿ. ಹೌದಪ್ಪ ದೇವರೇ, ನಮ್ಮದೆಲ್ಲ ಕೊಡುಗೆ ಆಗಿರುವಂತದ್ದು. ಹೌದೌದು. ಈ ಶ್ರೀವೇಷ ಮಾಡಿಕೊಂಡು ಕೆಲವು ಊರಿಗೆಲ್ಲ ಹೋದೆ. ಎಲ್ಲಿಗೆಲ್ಲ ಹೋದ್ಯಪ್ಪ? ಅಂಗಕ್ಕೆ ಹೋದೆ, ವಂಗಕ್ಕೆ ಹೋದೆ, ಮಂಗಕ್ಕೆ ಅಂಗವಂಗ, ಕಾಳಿಂಗ, ನಾಟಕ, ಕರ್ನಾಟಕ, ಸ್ವಲ್ಪ ನಾಟಕ ಉಂಟು. ಕರ್ನಾಟಕ, ಆಮೇಲೆ ಕರ್ನಾಟಕ, ಕರುನಾಡು ಉಂಟು. ಕರ್ನಾಡು ಬರ್ಬರ. ನೀನು ಎಲ್ಲಿಯ ಭಾಷೆ ಎಲ್ಲ ಮಾತಾಡ್ತೇವೆ, ನನಗೆ ಆಗುದಿಲ್ವಾ? ಒಂದು ಊರು ನೀನು ಸಂಗ್ರಹ ಮಾಡಿರ್ಬೋದು, ನಾನು ಅಲ್ಲಿಗೆಲ್ಲ ಹೋಗಿದ್ದೇನೆ. ಬರ್ಬರ ಕೇಳಿದ್ರ ಯಾರಾದ್ರು? ಅಲ್ಲ, ಊರು ನೀನು ತುಳುನಾಡಿಗೆ ಹೋಗುವಾಗ ಯಾರಾದ್ರೂ ಹಾಗೆ ಕೇಳಿದ್ರ? ಇಲ್ಲಪ್ಪ. ಮತ್ತೆ ಬರ್ಬರ ಎಂತಾದ ಊರು. ಮತ್ತೆ ನೀನೊಮ್ಮೆ ಪರ್ಪರ ಅಂತ ಕೇಳಿ ಅದಿದ್ರೆ ಒಟ್ಟಿಗೆ ಹೋಗುವ ಆಚೆಗೆ. ಬರ್ಪರ ಅಲ್ಲ, ಬರ್ಬರ ಕೌಳವ, ಅದು ಕೋಸಲ. ಒಂದು 55 ಇರ್ಬೋದು. 55 ನಿಜವಾಗಿ 56. ನಮ್ಮದ್ದು ಉಳಿದ್ರೆ 55 ದೇಶವನ್ನೆಲ್ಲ ಸುತ್ತಿದ್ದೇವೆ. ಸುಮ್ಮನೆ ಸುತ್ತಿದ್ದು ಮಾತ್ರ ತಕೊಂಡು ಬನ್ನಿ, ವಿಷಯ ತಕೊಂಡು ಬಂದಿದ್ದೆ. ಕೆಲವರು ತಿರುಗಾಟ ಮಾತ್ರ. ನನಗೆ 55, 60 ಆಯ್ತು ಅಂತ ಹೇಳು. ಕಂಬಕ್ಕೂ ಜೊತೆಗಾಗಿ ಇರ್ತದೆ. ಸುವರ್ಣ ಸಂಭ್ರಮ ಮತ್ತೆ ಹಬ್ಬ. ಹೌದೌದು. ಎಲ್ಲ ಮಾಡಿ ಯಾರ್ಯಾರಿಂದ ದೇಣಿಗೆ ಪಡೆದು ಮಾಡಿ ಏನು ಪ್ರಯೋಜನ?
ಸುಮ್ಮನೆ ಅಲ್ಲ ಮಾಡಿ ಅಷ್ಟು 10 ಆಗುವಾಗ 15 ಆಗುವಾಗ 20 ಆಗುವಾಗ 25 ಎಲ್ಲ ಉಂಟವ. ಅಷ್ಟು ತಿರುಗ ಬೇರೆ ಇದ್ರ ಒಳಗೆ ಅಂತದಿಲ್ಲ. ಮಾಡಿದ್ದೆ 50 ವರ್ಷ ಮೊದಲು ಮಾಡಿದ್ದೇವೆ. ದೇವ್ರೆ ಹಾಗಂತ ನಿಮ್ಮ ಬಗ್ಗೆ ಉಂಟಲ್ಲ ಭಯಂಕರ ಪ್ರಚಾರ ಉಂಟು. ಭಯಂಕರ. ಹೌದು ಭಯಂಕರ. ಭಯಂಕರ ಅಂದ್ರೆ ಹೆದರ್ಬೇಕಲ್ಲ. ಹೆದರಿಕೆ ಅದು ನಮ್ಮ ಭಾಷೆ. ಒಬ್ರು ಕೇಳಿದ್ರು ದೇವಿ ಹೇಗೆ, ದೇವಿ ಭಯಂಕರ ಆಗಿದೆ ಅಂತ. ಮಹಿಷಾಸುರ ಒಳ್ಳೆ ಚಂದಾಗಿದೆ. ಏನು ಹೇಳ್ಬೇಕು ಅವನ ತಲೆಗೆ. ಭಾಷೆಯನ್ನು ನಾನು ಕೂಡ ಹೇಳುದು ಭಯಂಕರ ಆಗಿದೆ. ದೇವರೇ ಈ ನಮ್ಮ ಊರಿನಲ್ಲಿರುವಕ್ಕಿಂತ ಪ್ರಚಾರಕ್ಕಿಂತಲೂ ನಿಮ್ಮ ಬಾಕಿ ಊರಿನಲ್ಲಿ ಭಯಂಕರ ಪ್ರಚಾರದಲ್ಲಿದ್ದೀರಿ. ಏನ್ ಹೇಳಿದ್ರಪ್ಪ? ವಿಶೇಷ ನಿಮ್ಮನ್ನು ಒಬ್ಬ ಹೊಗಳುದು ನೋಡ್ಬೇಕು. ನಿಮಗೊಂದು ಸರಿ ಇಲ್ಲ ಅಂತ ಹಾಗೆ ಹೇಳಿದ್ರೆ ಸರಿ ಸಮ ಇಲ್ಲ. ನೀನು ಅವರನ್ನು ಕರೆದು ಹೇಳ್ಬೇಕಿತ್ತು. ಅವರಿಗೆ ಸರಿ ಉಂಟು, ಸುಮ್ಮನೆ ಅಪಪ್ರಚಾರ ಮಾಡಬೇಡಿ ಅಂತ ಹೇಳ್ಬೇಕಿತ್ತು. ಅಲ್ಲ ನನ್ನ ಜೊತೆಗಿರುವವಲ್ಲ ನೀನು. ಹೌದು ಹೇಳ್ಬೇಕಿತ್ತು. ಅವರು ಹೇಳಿದ್ದು ಸರಿ ಅಂತ ಆಯ್ತು. ಯಾಕೆ? ಸರಿ ಸಮ ಇಲ್ಲ ಅಂತ. ಸರಿ ಸಮಾನರಿಲ್ಲ, ಸಮಾನಲ್ಲಿಲ್ಲ ಎನ್ನುವ ಹಾಗೆ. ಈಡಿಲ್ಲ, ಈಡಿಲ್ಲ, ಜೋಡಿಲ್ಲ. ನವರತ್ನಗಳಿಂದ ಪೋಡಿಸಲ್ಪಟ್ಟದ್ದುಂಟು, ಸುವರ್ಣದ್ದುಂಟು, ರಜತದ್ದು. ಯಾವುದು? ಇಲ್ಲಿಗೆ ಬರುವಾಗ ಎಕ್ಕಡ ಹಾಕಿಕೊಂಡು ಬರ್ಲಿಕ್ಕೆ ಆಗುವುದಿಲ್ಲ ಪ್ರಾಣಿ. ಇದು ಸ್ವಭಾವಲಿ ಅಂದ್ರೆ ದೇವಾಲಯ ಇದ್ದಾಗ. ಅಯ್ಯೋ ನಮಸ್ಕರಿಸಿ ಬರುವಂತದ್ದು. ಅವಾಗ ಅಲ್ಲಿ ಉಂಟು ಅದಲ್ಲ, ನಾನಾ ವಿಧದ ಎಕ್ಕಡ. ನನಗೆ ಇವ ಹೇಳ್ತಾನೆ ಜೋಡಿ. ಅದಲ್ಲ ದೇವ, ನೀನು ಅಪಪ್ರಚಾರ ಮಾಡಿದ್ದೀನಿ. ನನ್ನ ಎಕ್ಕಡ ಅದಲ್ಲ. ಮತ್ತೆ ಜೋಡಿಲ್ಲ ಅಂತ ಹೇಳ್ತೀನಿ. ಎಕ್ಕಡ ಅಲ್ಲ, ಜೋಡಿ. ಜೋಡಿ ಸರಿ ಸಮಾನ. ಈಡಿಲ್ಲ, ಜೋಡಿಲ್ಲ. ಸರಿ ಸಮಾನರು ಯಾರು ಇಲ್ಲ ಎನ್ನುವ ಹಾಗೆ. ಎಂತದ್ದು ಹೇಳ್ತೀರಿ? ನಿಮ್ಮ ಪ್ರವೇಶ ನೋಡ್ಬೇಕು ಅಂತಲೇ ಅಲ್ಲಿಂದಲ್ಲ ಇಲ್ಲಿಗೆಲ್ಲ ಬರ್ತಾರೆ. ಹೌದಾ? ಬೇರೆ ಬೇರೆ ಕಡೆಯಿಂದ. ಏನುಂಟು ಹೊಸತನದ್ರಲ್ಲಿ ಪ್ರವೇಶದಲ್ಲಿ? ಅಲ್ಲ, ನಿಮ್ಮದು ಸಭಾ ಪ್ರವೇಶ. ಸಭಾ ಪ್ರವೇಶ ನೋಡುದು ಮಾತ್ರ ಅಲ್ಲ, ನೀವು ಸಭಾ ಪ್ರವೇಶ ಎಲ್ಲ ಮಾಡಿ ವಿಸರ್ಜನೆ ಮಾಡಿ ಹೋಗಿ ಕೂತ್ಕೊಳ್ತೀರಲ್ಲ. ಅದು ನೀನು ಮೊದಲಿನ ಶಬ್ದ ಬಿಡುವುದು ಯಾಕೆ? ಸಭಾ ವಿಸರ್ಜನೆ ಸಭೆಯಲ್ಲಿ ವಿಸರ್ಜನೆ ಮಾಡಿ ಕೂತ್ಕೊಳ್ತೀರಿ ಅಂತ ಎಂತದ್ದು? ಅಲ್ಲ, ಸಭಾ ವಿಸರ್ಜನೆ. ನೀನು ಹೊಲಸು ಮಾತಾಡಬೇಡ ಸುಮ್ಮನೆ. ನನಗೆ ನೀನನ್ನು ತಿನ್ನುವುದಕ್ಕಾಯ್ತಲ್ಲ ನನಗೆ ದಿವಸ. ಅಲ್ಲ ದೇವರೇ, ಅವರು ಬರುವಾಗ ನಿಮ್ಮ ಪ್ರವೇಶ ಮುಗಿದಿರ್ತದೆ, ಸಭಾ ಕಲಾಪ ಎಲ್ಲ ಮುಗಿದಿರ್ತದೆ. ಆದ್ರೂ ಕೂಡ ಒಂದು ನಿಮ್ಮನ್ನು ನೋಡ್ಬೇಕು ಅಂತ ಬಂದವರಿಗೆ ಕಾತುರತೆ ಇರುವುದಿಲ್ಲ. ಇನ್ನು ಮುಂದೆ ಆ ಶಬ್ದವನ್ನು ಪ್ರಯೋಗಿಸಬೇಡ. ಬೇಡ. ಸಭಾ ಸಮಾಪ್ತಿ ಸಮಾಪ್ತಿ ಮಾಡಿ ಹೋಗಿ ಕುಳಿತಲ್ಲಿ ಪುನಃ ಅವರು ಇಣುಕುದಕ್ಕುಂಟು. ಕೌಂಡ್ಲಿಕ್ಕ ಒಲ್ಲೇರು ಒಲ್ಲೇರು. ಅಲ್ಲಿ ಕೌಳದಿಂದ ಬಂದವರು ಕೇಳು, ಕೌಂಡ್ಲಿಕ್ಕ ಒಲ್ಲೇರು ಒಲ್ಲೇರು ಒಲ್ಲೇರು. ಎಲ್ಲಿದ್ದಾರೆ ಅಂತ ಅವರಿಗೆ ನಮ್ಮ ಭಾಷೆ, ಇಲ್ಲಿಯ ಭಾಷೆ ಒಳ್ಳು ಪೊಳ್ಳಲ್ಲ ಕಾಡು, ಗೊತ್ತಾಯ್ತಾ? ಕೌಳವ ದೇಶದವರೆಲ್ಲ ಬರುದು. ಒಳ್ಳೆಯರು ಒಳ್ಳೆಯರು. ಮತ್ತೆ ಮತ್ತೆ ಹೋಗುವಾಗ ಮಾತಾಡಿಕೊಂಡು ಹೋಗುದಕ್ಕೆ ಉಂಟು. ಅರೆ ಭಯಂಕರ ಬೆಂದಿರ್ಮ, ಭಯಂಕರ ಬೈಂದೂರು. ನಿಮ್ಮದು ಕೆಲಸ, ನಿಮ್ಮ ಆಳ್ವಿಕೆ ಅಷ್ಟು. ನಾವು ಯಾವ ದೇಶಕ್ಕೆ ಹೋಗಿದ್ದೇವೆ, ಎಲ್ಲಿ ಯುದ್ಧ ಮಾಡಿದ್ದೇವೆ, ಏನು ಮಾಡಲಿಲ್ಲ. ಆದ್ರೆ ಇವರೆಲ್ಲ ಹೇಳುವುದು ಹೇಗೆ? ಮಾದ್ರೇಶ ಸುತನಾದ ದುರಧೀರ ನೆನಪಕ್ಕ. ಮತ್ತೆ ಹೇಳಿಕೊಂಡು ಒಮ್ಮೊಮ್ಮೆ ನಿಮ್ಮನ್ನು ಪರಿಚಯ ಸಿಗುವುದಿಲ್ಲ. ನೀವು ಗೊತ್ತೇ ಆಗುದಿ ಮೇಲೆ 4 ಗೋಲಿ ಜಿಂಜೆಯನ್ನು ಇಟ್ಟಾಂಡು. ಅದ್ಯಾವ ಭಾಷೆ? ಅವರದ್ದು ಕೌಳವ ದೇಶ. ಗೋಣಿಯ ಕಥೆ ಹೇಳ್ತೀನಿ. ಅಲ್ಲ, ಯಾರಿಗೆ ಗೊತ್ತ ಅವರ ಭಾಷೆ? ನಮಗೆ ದಷ್ಟಪುಷ್ಟವಾದ ಸುಪುಷ್ಟವಾದ ದೇಹವನ್ನು ಹೊಂದಿ ಬಂದವರಿಗೆ ಕೋಟಿ ಎತ್ತಿದ ಕಾಲು ಎದೆಗೆ ಬಂದಿದ್ದು ಪ್ರಾಣಿ. ಅವರಿಗೆ ಎಂತದ್ದು ಮಾತಾಡಿದ್ದಾರೆ, ಒಟ್ಟು ಹೊಗಳಿದ್ದು ಅಂತ ಗೊತ್ತಾಯ್ತು. ದೇವರೇ, ಎಲ್ಲ ಕಡೆ ಹೊಗಳಿಕೆ ಹೊಗಳಿಕೆ ಹೇಳಿ ಸಂತೋಷ ಆಯ್ತು. ನಿಮ್ಮ ಬಗ್ಗೆ ಅಷ್ಟೆಲ್ಲ ಹೊಗಳ್ತಾರಲ್ಲ ಎನ್ನುವ ಹಾಗೆ ನಾನು ಸಂತೋಷಗೊಂಡೆ. ಸಂತೋಷವಾಗಿ ಮುಂದೆ 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 ಹೋಗುವಾಗ ನಿಮ್ಮನ್ನು ಮತ್ತಷ್ಟು ಹೊಗಳಿದ್ದಾರೆ. ಅಂದ್ರೆ ದೈವತ್ವಕ್ಕೆ ಏರಿಸಿದ್ದಾರೆ. ದೇವತ್ವಕ್ಕೆ. ನಾನು ಜೀವಂತ ಇರುವಾಗಲೇ ನಿಮ್ಮದೊಂದು ಭಾವಚಿತ್ರ ಇಟ್ಟು ಅದಕ್ಕೆ ಸ್ವಲ್ಪ ಕುಂಕುಮ ಹಾಕಿ, ಒಂದು ಗಂಡಿ ಚಕ್ಕಿ ಮಾಲೆ ಹಾಕಿ, ಒಂದು 4 ಇಷ್ಟು ಉದ್ದದ ಒಂದು ಊದುಬತ್ತಿ, ಊದುಕಡ್ಡಿ ಎಲ್ಲ ಹಚ್ಚಿ ನಿಮ್ಮದ್ದು ಭಜನೆ ಮಾಡಿ. ನಾನು ಜೀವಂತ ಇರುವಾಗ ದೇವರು ಅಂತ ಮಾಡುವುದು ಅವರು. ನೀನೇನು ಮಾಡಿದೆ ಹೋಗಿ? ನಾನು ಅವರೊಟ್ಟಿಗೆ ಭಜನೆಯಲ್ಲಿ ನಾನು ಕೂಡ ಸೇರಿ. ಭಜನೆಗೆ ಸಾಹಿತ್ಯ ಬೇಡ ಒಟ್ಟು ಈಗ ಅಷ್ಟು ಬೇಗ ಸಾಹಿತ್ಯ ಕಟ್ಟಿ ಆಯ್ತಾ ನನಗೆ? ಅವರು ಎಂತದ್ದು ಈಗಿನವರ, ಎಂತದ್ದು ನೋಡ್ಬೇಕು ಅವರದ್ದು ಸಾಹಿತ್ಯ. ನಿಮ್ಮನ್ನು ಭಾವಚಿತ್ರದಲ್ಲಿ ನಿಮ್ಮನ್ನು ಹೀಗೆ ನೋಡಿ ಅವರು ಭಕ್ತಿ ಭಾವ ಪರಾವೇಶಗೊಂಡು ಕಂಡೇ ಕೌಂಡ್ಲಿಕನ ಕಂಡೇ ಕಂಡೇ ಕೌಂಡ್ಲಿಕನ ಕಂಡೇ. ಮುಂದೆ ಅಷ್ಟೇ ಅಷ್ಟಿಲ್ಲ, ಒಬ್ಬೊಬ್ಬರದು
ಒಂದೊಂದು. ಅದು ಒಂದು ರಾತ್ರಿ ಇಡೀ ನಿಮ್ಮದು ಭಜನೆ. ಎಕ್ಕ ಭಜನೆ, ಏಕಾಹ ಭಜನೆ, ಏಕಾಹ ಭಜನೆ. ಮತ್ತೊಮ್ಮೆ ಮತ್ತೊಂದು ಕಡೆಯಲ್ಲಿ ಆಕಾಶದಿಂದ ಜಾರಿ ಆ ಭೂಮಿಗೆ ಬಂದ ಸ್ವಾಮಿ ನಮ್ಮ ಕೌಳಿಕ ಭೂಪತಿ ಸ್ವಾಮಿ ಯಾರ್ಯಾರ ಬಿತ್ತಿಲ್ ನೂರಿ. ನನಗೆ ಕೇಳಲಿಲ್ಲ, ಇನ್ನೊಮ್ಮೆ ಹೇಳು. ಅದೇ ನನಗೆ ಸಹ ಕೇಳಲಿಲ್ಲ. ಹಾಗೇನಾದ್ರೂ ಹೇಳಿದ್ರು ಬಾಯಿಗೆ ಬಂದಾಗ. ನಾನು ಅದಕ್ಕೊಂದು ಸಾಹಿತ್ಯಕ್ಕೆ ಸೇರಿಸಿ. ನಾನು ಮೊನ್ನೆ ಕೇಳಿದೆ ಯೋಗಿ ವರ್ಯನ್ನಂತ ಇರುವುದು ಒಂದು ಭಜನೆಯಲ್ಲಿ. ಅವ ಹೇಳುವ ಮಾಡ್ತಾನೆ ಹೋಗಿ ಬರುವನೆ ಹೋಗಿ ಬರುವನೆ, ಅಲ್ಲಿ ನಿಜವಾಗಿ ಸಾಹಿತ್ಯ ಯೋಗಿ ವರ್ಯನೆ ಅಂತ. ಈಗ ಹೋಗಿ ಬರುವನೆ ಅಂತ ಹೇಳ್ತಾನೆ ಅವನ ಭಜನೆಗೆ. ಬಾಯಿ ಹಾಕುವಾಗ ಶಬ್ದದಲ್ಲಿ ಎಂತದ್ದು ಭಜನೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಾಗ. ಮತ್ತೊಂದು ಭಜನೆ ಇತ್ತು. ಏನು? ಕೌಳಿಗಾನ ನಿನ್ನ ಬಾಜಿಪೆ ಬಾಜಿಪೆ ಕೌಳಿಕ ಬಾಜಿಪೆ ಬಾಜಿಪೆ. ಅದು ಮುಂದೆ ಹೋಗುದಿಲ್ಲ ಬಜ್ಪೆಯಿಂದ, ಅಲ್ಲ ಅಲ್ಲಿಂದ ಮತ್ತೆ ಮುಂದೆ ಹೋಗುದಿಲ್ಲ. ನಾನು ನೋಡುವಾಗ ಬಜ್ಪೆಯಲ್ಲಿ ಉಂಟು, ನಿಂತಲ್ಲಿ ಉಂಟು. ನಾನು ಒಂದು ಸ್ವಲ್ಪ ಹೊತ್ತು ನಿಂತಿದ್ದೇನೆ, ಅದು ಬಜ್ಪೆಯಲ್ಲಿ. ಮುಂದಾಗಲೇ ಮುಂದೆ ಹೋಗ್ಲಿಕ್ಕೆ ಗೊತ್ತಿಲ್ಲ, ನಾನು ಮುಂದೆ ಹೋಗಿ ಆಗಿದೆ. ದೇವರೇ, ಇದೆಲ್ಲ ಭಜನೆ ಆಗುವಾಗ ಮತ್ತೊಂದು ಕಡೆ ಹೋಗುವಾಗ ನಿಮ್ಮ ಕೊನೆ ಅಂತದ್ದು. ನಿಮ್ಮ ಕೊನೆ ಅಂತದ್ದು ನನ್ನಲ್ಲಿ ಹೇಳುವ ನೀನು? ಅಲ್ಲ, ಮತ್ತೆ ಅದು ಮಂಗಳಕ್ಕೆ. ಮಂಗಳ ಭಜನೆ ನಿಮ್ಮ ಪುನಃ ಭಜನೆ. ಮತ್ತೊಮ್ಮೆ ಭಜನೆ ಮಂಗಳಕ್ಕೆ. ಹೌದು, ನೀನು ಹೇಳಿದದ್ದು ಶಬ್ದ ಹೇಳಿದದ್ದು ಪುನಃ 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 ಭಜನೆ. ಇನ್ನಲ್ಲಿಗೆ ಪುನಃ 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 ಬರುವುದಿಲ್ಲ, ದಾರಿವಾಯ್ತಾ? ಪುನಃ ಭಜನೆ ಮಂಗಳ ಭಜನೆ ಆಗ್ತಾ ಇತ್ತು. ಮಂಗಳಾಂ ಜಯ ಜಯ ಮಂಗಳಾಂ ಮಂಗಳಾಂ ಜಯ ಶುಭ ಮಂಗಳಾಂ ಬಾತಲೆ ನಿಂತಿಯ ಕೌಳಿಗೆ ತೋಜುಂಡತ್ತ. ಎಲ್ಲಿ 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 ನೋಡಿದ್ದಾರೆ? ಯಾರು ನೋಡಿದ್ದು? ಎಲ್ಲಿ ಯಾವಾಗ ನೋಡಿದ್ದಾರೆ ಗೊತ್ತಿಲ್ಲ. ನೀನು ಹೇಳು. ಬತ್ತಲ ನಿಂತಿಹ ಬಾತಲೆ ನಿಂತಿಯ ಕೌಳಿಗೆ ಆಮೇಲೆ ತೋಜುಂಡತ್ತ. ನೀನು ಏನನ್ನ ಸೇರಿಸಿ ಮಾತಾಡಿದ್ರೆ ಜಾಗ್ರತೆ. ತೋಜಿಂದತ್ತ ಅದನ್ನು ನೀನು ಎಂತದು? ಬತ್ತಲ ನಿಂತಿಹ ಕೌಂಡಿಕನಿಗೆ ಅಲ್ಲ ಅದು. ಮತ್ತೆ ಏನೆಲ್ಲ ಹೇಳುದು? ಬತ್ತಲ ನಿಂತಿಹ ಬೌದ್ಧರಿಗೆ. ಅದು ಹಾಗೆ ಎಲ್ಲರ ವೇಷಭೂಷಣ ನೋಡೋದು ಎಲ್ಲ ದೇವರಿಗೆ ಒಂದೊಂದು ಭಜನೆ ಬರೆದುಕೊಂಡು ಕೂತ್ಕೊಳ್ಳಿಕ್ಕೆ ಆಗ್ತದ? ಅದಕ್ಕೆಲ್ಲ ದೇವರಿಗೆ ಆಗ್ತದೆ ಒಂದು ಭಜನೆ ಬರೆದ್ರೆ. ಸಾಹಿತ್ಯವನ್ನು ದೇವರನ್ನೊಂದು ಬದಲಾವಣೆ ಮಾಡುದು ಅಷ್ಟೇ ಜಾಗದಲ್ಲಿ. ಹೆಸರು ನಿಮ್ಮಪ್ಪ ಚೆನ್ನಯ್ಯ ಸತ್ಯ ಹೇಳ್ಬೇಕಾ? ನಾನು ಸಂತೋಷದಿಂದ ಅದನ್ನೆಲ್ಲ ಹೇಳಿ. ಯಾಕೆ? ನನ್ನದೊಂದು ದೊರೆಗಳ ಬಗ್ಗೆ ಊರೆಲ್ಲ ಇಷ್ಟು ಕೊಂಡಾಡ್ತದೆ ಹಾಡ್ತದೆ ಎನ್ನುವ ಹಾಗೆ ಹೇಳುವಾಗ ಈ ದೂತನಿಗೆ ಎಷ್ಟು ಸಂತೋಷ ಆಗಬೇಕು. ಅದಕ್ಕೆ ದೇವರೇ ಹಾಗಂತ ಪ್ರಯಾಣ ನಿಲ್ಲಿಲ್ಲ, ಇಲ್ಲಿಗೆ ಸಾಕಾಗುದಿಲ್ಲ ಅಂತ ಹೇಳಿ ಮತ್ತೆ ಮುಂದುವರಿದು ಹೋಗುವಾಗ ನಿಮ್ಮ ಮಾವನಪುರಕ್ಕೆ ನಾನು ಹೋದದ್ದು. ಎಲ್ಲಿಗೆ? ಕಮಲಾವತಿಪುರಕ್ಕೆ. ಮಾವ ಸಾಯಿಲಿ, ಮಾವನ ಮಗಳಾಗಿದ್ದ. ನನ್ನ ನೆನಪಿನಲ್ಲಿ ಕಾಲವನ್ನು ಕಳೆಯುವಂತ ಬಂಗಾಳಿ. ನನ್ನ ಪ್ರೀತಿ ಕೇಳಿರ್ಬೇಕು. ಬರ್ತದೆ ವಿಷಯ ಬರ್ತದೆ. ಹೋಗಿ ನೋಡುವಾಗ ಆ ಪುರದಲ್ಲಿ ಒಂದು ಜನ, ಒಂದಲ್ಲ ಹತ್ತಲ್ಲ, ಒಂದು 20 ಅಲ್ಲ, 200 ಅಲ್ಲ, 300 ಅಲ್ಲ, ಒಂದು 1000 ಅಲ್ಲ, ಒಂದು 75 ಮಂದಿ. ಈಗ 1000ಕ್ಕಿಂತ 75 ಕೊಡ್ತಾರೆ. ಗಣಿತ ಹೇಳಿಕೊಟ್ಟ ಪ್ರಾಣಿಯ ನಾವು. 75,000 ಮಂದಿ ಅಷ್ಟು ಜನ ಸೇರಿದ್ದಾರೆ. ಎಷ್ಟು ಜನ ಸೇರಿದ್ದಾರೆ? ಏನಲ್ಲಿ ವಿಶೇಷ? ಸೇರಿದ್ದಾರೆ. ಬಿಳಿ ಬಟ್ಟೆಗಳೆಲ್ಲ ರಾಶಿ ರಾಶಿ ಹಾಕಿದ್ದಾರೆ. ಮಾವಿನ ಮರಗಳನ್ನು ಒಂದು ಕಡೆಯಿಂದ ಕಡಿತಾ ಇದ್ದಾರೆ, ಹೊಂಡವನ್ನು ತೋಡ್ತಾ ಇದ್ದಾರೆ. ಶಿವ ಮಹಾದೇವ, ಮೊನ್ನೆ ಮಾವನ ಷಷ್ಠಿ ಪೂರ್ತಿ ಕಾರ್ಯಕ್ರಮ ಪೂರೈಸಿ ನಾನು ಬಂದದ್ದು. ಇಷ್ಟು ಬೇಗನೆ ಗೊಟ್ಟಕ್ಕಂದು ಬಿಟ್ಟಿ ಅಮ್ಮ. ರಾಜಕೀಯದಲ್ಲಿ ಹಿರಿಯ ಮುತ್ಸದ್ದಿಯಾದಂತಹ ನೀನು ಮಾಡಿದದ್ದು ರಾಜಕೀಯಕ್ಕೆ ತುಂಬಲಾರದಂತಹ ನಷ್ಟ. ಈ ರೀತಿಯಲ್ಲಿ ನನ್ನ ಕಂಬನಿಯನ್ನು ಪ್ರಕಟಪಡಿಸುತ್ತಿದ್ದೇನೆ. ಅರೆಗಳಿಗೆ ಮೌನ ಪ್ರಾರ್ಥನೆ. ಓಂ ಶಾಂತಿ. ಈಗ ಮಾವನ ಹೆಣ್ಣ ಕಾಷ್ಟಕಾಲ ಇಟ್ಟಾಯ್ತಾ? ಬೆಂಕಿ ಕೊಟ್ಟಲ್ಲ ಆಯ್ತಾ? ಯಾವಾಗ? ನೀನು ಹೇಳಿದ್ದಲ್ವ ಬಿಳಿ ಬಟ್ಟೆ ತಂದಿದ್ದಾರೆ, ಹೊಂಡ ತೆಗಿತಾರೆ, ಬಿಲ್ಲು ಗಡಿತಾರೆ, ಮಾವಿನ ಮರ ಕಡ್ದಾಕಿದ್ದಾರೆ ಅಂತ. ಅದು ಸತ್ತದಕ್ಕ ಅಲ್ವಾ? ಮತ್ತೆಂತದಕ್ಕೆ? ಅದಕ್ಕಲ್ಲ, ನೀವು ಹಾಗೆಂದು ಗ್ರಹಿಸಿದ್ದೀರಿ. ನಾನು ಹಾಗೆ ಭಾವಿಸಿದೆ. ನಿಮ್ಮ ಕಲ್ಪನೆ ತಪ್ಪಾಯಿತಲ್ವೇ? ಮತ್ತೆ ನೀನು ಯಾವ ಕಲ್ಪನೆಯಲ್ಲಿ? ಅದಕ್ಕಲ್ಲ,
ಈಗ ಮಾವ ಸಾಯ್ಲಿಲ್ವಾ? ನಿಲ್ಲು ನಿಲ್ಲು ನಿಲ್ಲು. ನನ್ನ ಕಂಬನಿಯನ್ನು ಹಿಂದಕ್ಕೆ ಪಡೆದಿರುತ್ತೇವೆ. ನಮ್ಮದು ಓಂ ಶಾಂತಿಯಿಂದ ರಾಜಕಾರಣಿಗಳಿಗೆ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಆಗ್ತದೆ. ಇನ್ನೊಂದು ಹೇಳುದು, ಇವತ್ತು ಹೇಳುವಾಗ ನಾನು ಬೇರೆ ಅರ್ಥದಲ್ಲಿ ಹೇಳಿದ್ದು ಅಂತ ಹೇಳುವಂತಹ ಸಾಮರ್ಥ್ಯ ವರ್ತಮಾನದಲ್ಲಿ ಇರುವುದು ರಾಜಕಾರಣಿ ಆದವರಿಗೆ ಮಾತ್ರ. ಅದಕ್ಕೆ ಈಗ ಅದನ್ನೆಲ್ಲ ದಾಖಲಿಸಿರುವುದು. ದೇವರೇ, ಏನು ಅದು ವಿಷಯ ಮತ್ತೆ ಗೊತ್ತಾಯ್ತು. ಅದು ಶುಭ ಸಮಾರಂಭ. ಏನು ಸಮಾರಂಭ? ಏನು ಎನ್ನುವ ಹಾಗೆ ಅಲ್ಲಿರುವಂತ ಅತ್ತಿಂದ ಇತ್ತ ಓಡುತ್ತಿರುವಂತ ಜನಗಳಲ್ಲಿ ಒಂದು ಕೇಳಿದೆ. ವಿಷಯ ಮತ್ತೆ ಸಿಕ್ಕಿತು. ಯಾರು ಸಿಕ್ಕಿದ್ದು ನಿನಗೆ ಅಲ್ಲಿ? ಅಲ್ಲಿ ಒಬ್ಬ ಹೀಗೆ ನನ್ನ ಹಿಂದೆ ಬಂದ. ಇನ್ನ ಹಿಂದೆ ಬರುವುದು ಯಾಕೆವ? ನಾನು ಶ್ರೀವೇಷದಲ್ಲಿದ್ದೆ ಅಲ್ಲ. ನೀನು ಹೆಣ್ಣೆಂದು ಭ್ರಮಿಸಿ ಬಂದ. ನನ್ನದೊಂದು ಸೌದ್ರೂಪವನ್ನು ನೋಡಿ. ಎಂತದ್ದು ಸೌದ್ರೂಪ? ಸುರದ್ರೂಪ. ಸುರದ್ರೂಪವನ್ನು ನೋಡಿ ಸರಸ್ವತಿ ಶಬ್ದ ಭಂಡಾರ ಬಂದು ಸೂರೆಗೊಂಡಂತಾವು ಪಾಮರ. ನನಗೆ ಮೊದಲ ಅದು ಕೆಲ ಮುದುರಿ ಹೋಗುದು. ನಿನ್ನ ಸಿರಿವೇಷ ನೋಡಿ ಹಿಂದೆ ಬಂದವ ಎಂತ ಹುಚ್ಚವ ಅಂತ ಕೇಳಿದೆ. ಯಾರಪ್ಪ ನೀನು, ಎಲ್ಲಿಂದ ಬಂದದ್ದು? ಅವ ಹೇಳಿದ, ನಾನು ಇಲ್ಲೇ ಕಾಸರಗೋಡಿನವ ಸುಬ್ರಾಯ ಅಂತ ನನ್ನ ಹೆಸರು. ಅವ ದೊಡ್ಡ ಹುಡುಗಿ ಹುಚ್ಚಾಗಿದ್ರಲ್ವಾ? ನಿನ್ನ ಹತ್ರ ಬಂದಲ್ಲ, ನಿನಗೆ ಒಳ್ಳೇದಾಯ್ತು ವಿಷಯ. ಅದೇ ಆಶ್ಚರ್ಯ. ಅಲ್ಲಿಗೆ ಯಾಕೆ ಬಂದ? ಅಡಿಗೆಗೆ ಬಂದ ವಿಷಯ ಕೇಳಿಕ್ಕೆ ಒಳ್ಳೇದಾಯ್ತು ಅಂತ ಬದಿಗೆ ಕರ್ಕೊಂಡೋಗಿ ವಿಷಯ ಎಂತದ್ದು ಅಂತ ಕೇಳಿದೆ. ಆಗ ಸ್ಪಷ್ಟಪಡಿಸಿದ. ಮಂಗಳ ಕಾರ್ಯ ನಡೀತಾ ಉಂಟು. ಮಂಗಲ ಕಾಯಿಲೆ? ಮಂಗಲ ಕಾಯಿಲೆ. ಮಂಗಲ ಕಾಯಿಲೆ ಅಂದ್ರೆ ಮಂಗಲ ಕಾರ್ಯ ಏನದು? ಮಂಗಳ ಕಾರ್ಯ ಏನು ಅಂತ ಕೇಳುವಾಗ ಮದುವೆ. ಮಾವನಿಗೆ, ಅವನಿಗೆ 60 ಗಳಿಕ್ಕಿಂತದ್ದು ಮದುವೆ. ಅಲ್ಲ ಅಲ್ಲ, ಮಾವನಿಗಲ್ಲ, ಮತ್ತೆ ಮಾವನ ಮಗಳಿಗೆ ಆರತಿಗೆ. ಆರತಿಗೆ ಮದುವೆ ಆಗುದಿದ್ರೆ ಗಂಡು ಬೇಕಲ್ಲ. ನಾನು ಕಾಯ್ತಾ ಇದ್ದೇನೆ ಇಲ್ಲಿ ಮದುವೆ ಆಗಲಿಕ್ಕೆ. ಮತ್ತೆ ನಿಮಗೆ ವಾರ್ತೆ ಹೇಳಲಿಲ್ಲ? ನೀವು ಗಂಡು ಅಂತ ಯಾರು ಹೇಳಿದ್ದು? ನಾನು ಗಂಡಲ್ವ? ಮತ್ತೆ ಮದುವೆ ಗಂಡು ಅಂತ ಯಾರು ಹೇಳಿದ್ದು? ಮತ್ತೆ ಯಾರನ್ನು ಸಿದ್ಧ ಮಾಡಿದ್ದಾರೆ? ಮದುವೆ ಗಂಡು ನೀವಲ್ಲ. ಯಾರು ಅಂತ ನಾನು ಮತ್ತೆ ಕೇಳಿದೆ. ಮತ್ತೆ ವಿಷಯ ಗೊತ್ತಾಗ್ತದೆ. ಅವ ಕೃಷ್ಣನ ಮಗಳು. ದಾರಕ್ಕೆ ಅವನ ಹನುಮಂತ. ಹನುಮಂತ ಕೃಷ್ಣನ ಮಗನ ಮನ್ಮಥ. ಮನ್ಮಥ. ಆ ಕೃಷ್ಣನ ಮಗನಿಗೆ ಆದಂತ ಮನ್ಮಥನಿಗೆ ನಿಮ್ಮ ರತಿಯನ್ನು ಕೊಟ್ಟು ಮದುವೆ ಮಾಡುವಂತ ಬರದ ಸಿದ್ಧ. ಕಾರ್ಯಕ್ಷಮತೆಯ ಬಗ್ಗೆ ನಾನು ಮೆಚ್ಚಿದನಪ್ಪ, ಮೆಚ್ಚಿದೆ. ಸ್ವಾಮಿ ನಿಷ್ಠ ಸೇವಕ ನೀನು. ಅದೇ ಎಲ್ಲಿಯಾದ್ರೂ ಮದುವೆಯಲ್ಲಿ ಭಾಗವಹಿಸಿ ಒಂದಿಷ್ಟು ಊಟ ಮಾಡಿ ಒಂದು 12 ಹೋಳಿಗೆ ತಿಂದು ಬಂದು ಹೇಳ್ತೀನಿ, ನನಗೇನು ಪ್ರಯೋಜನ? ವಿಷಾದಿತದು. ಆದ್ರೆ ಅದಲ್ಲ, ಮೊದಲಾಗಿ ದೊರೆಗಳಿಗೆ ತಿಳಿಯಬೇಕಾದಂತಹ ವಾರ್ತೆ ಎಂಬ ಉದ್ದೇಶದಿಂದ ಓಡೋಡಿ ಬಂದಿಯಲ್ಲ. ಹೌದು ದೇವರೇ, ಸಂತೋಷ ಆಯ್ತು. ನಾನು ಈ ಒಂದು ಕಾರ್ಯಕ್ಕೆ ಒಂದು ಉತ್ತರ ಕೊಡ್ಬೇಕು. ಆಮೇಲೆ ಒಂದು ಸಂಪುಟ ವಿಸ್ತರಣೆ ಉಂಟು. ನಿನಗೊಂದು ಮಂತ್ರಿ ಪದವಿ ಕೊಡ್ತೇನೆ. ನಾನು ಹೆಚ್ಚು ಕಲಿಯಿಲ್ಲ. ಯಾರು ಬೇಡಪ್ಪ, ನಿನಗಿಂತ ಹೆಚ್ಚು ವಿದ್ಯಾಭ್ಯಾಸ ಬೇಕು ಅಂತಿಲ್ಲ. ಮಂತ್ರಿ ಪದವಿ ಕೊಟ್ಟೆ. ನಿನಗೆ ಕಿರು ಕೈಗಾರಿಕೆಯೋ ಘನ ಕೈಗಾರಿಕೆಯೋ ಎಲ್ಲ ಲೋಕೋಪಯೋಗ. ನನಗೆ ಕೊಟ್ರೆ ವಿತ್ತ ಸಚಿವ ಕೊಡಿ. ಪಿತ್ತ ಸಚಿವ? ಪಿತ್ತ ಅಲ್ಲ, ಅದು ಈಗಾಗಲೇ ಆಗಿದೆ. ಭಂಡಾರ ಮುಗಿದ್ರೆ ನಿನಗೆ ಕೊಟ್ರೆ ಎಲ್ಲ ನಿನ್ನ ಮನೆಗೆ ಹೋದ್ರೆ ಏನೇ ಆಗಲಿ ಕೊಡ್ತೇನೆ. ಆದ್ರೆ ಮಾವನ ವ್ಯವಹಾರದ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೇನೆ ನಾನು. 60 ಕಳೆದ ಮೇಲೆ ಅರುಳು ಮರಳು ತಂದು ಲೋಕದಲ್ಲಿ ರೂಢಿಯ ಮಾತಿದೆ. ಇವನಿಗೆ ಅರುಳು ಮರಳಲ್ಲ, ತಲೆ ಪೂರ್ಣ ಹಾಳಾಗಿದೆ. ಸಂಬಂಧ ಮಾಡುವಲ್ಲಿ ನಮಗಿಂತ ಶ್ರೇಷ್ಠರಲ್ಲಿ ಸಂಬಂಧ ಮಾಡಬೇಕು. ಹೆಣ್ಣಿನ ಕಡೆಯವರು ಕೆಳಗೆ, ಗಂಡಿನ ಕಡೆಯವರು ಮೇಲೆ ಇದ್ರೆ ದೊಡ್ಡದಲ್ಲ. ಇಲ್ಲಿ ನೋಡಿದ್ರೆ ಹೆಣ್ಣಿನ ಕಡೆಯವರು ಶುದ್ಧ ಕ್ಷತ್ರಿಯರು. ನಮ್ಮೊಬ್ಬ ಬೀದಿಯಲ್ಲಿ ಬೀಳುವವ, ಯಾರು ಸಗಣಿ ಬಾಚುವವ,
ಅಂತ ದೃಷ್ಟನಲ್ಲಿ ಸಂಬಂಧ ಮಾಡುವುದರ ಮೂಲಕವಾಗಿ ಆ ಹುಡುಗಿಯ ಬಾಳೆಯನ್ನು ಹಾಳು ಮಾಡಿಬಿಟ್ಟ. ಹೌದಲ್ವಾ ಹೇಳು? ಮತ್ತೆ ಲೋಕದಲ್ಲಿ ಗಂಡು ಮಕ್ಕಳಿಲ್ಲ ಅಂತಾದ್ರೆ ಗಂಡವರಿಗೆ ಕೊಡ್ಬೇಕು. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳು ಮನೆಯಲ್ಲಿರುವಾಗ ಅವಳಿಗೆ ಮದುವೆ ಆಗಲಿಲ್ಲ ಎಂಬಂತಹ ಕೊರಗು ಮಾತಾಪಿತರಿಗೆ ಇರುವಂತದ್ದೇ. ಯೋಗ್ಯ ಕಾಲಕ್ಕೆ ಮದುವೆ ಆಗಲಿಲ್ಲ ಅಂತ ಕೊರಗೆ ಅಲ್ವಾ, ಕಂಡವರಿಗೆ ಕೊಡ್ಬೇಕು. ಇಲ್ಲಿ ಗಂಡಸರಿಲ್ವೇನು? ಯೋಗ್ಯ ಗಂಡು ಮಕ್ಕಳಿಲ್ವಾ? ಅವರಿವರು ಯಾಕೆ? ನಾನು ಯಾರು? ಸೋದರಳಿಯ. ಅವನು ಯಾರು? ಗಂಡು ಮಕ್ಕಳು ಇಲ್ಲ ಅಂತಾದ್ರೆ ಕಂಡವರಿಗೆ ಕೊಟ್ಟು ಮದುವೆ ಮಾಡ್ಬೇಕು. ಹೌದಲ್ವಾ ಹೇಳು? ಇಲ್ಲಿ ಇಲ್ವಾ ಗಂಡು ಮಕ್ಕಳು? ಅರಗೋರು ಎಷ್ಟು ಮಂದಿಗಳಿದ್ದಾರೆ ಭರತ ವರ್ಷದಲ್ಲಿ. ಅವರಿವರು ಯಾಕೆ? ಮನೆ ಒಳಗೆ ಇಲ್ವ ಯೋಗ್ಯ? ನಾನು ಯಾರು? ಸೋದರಳಿಯಲು ತಾನಿರಲು. ಸೋದರಳಿ ಇರುವಾಗ ಮಗಳಿಗೆ ಪ್ರಾಯ ಬರುವಾಗ ಬೆಳಿಗ್ಗೆ ಕರೆದು ಕೇಳಬೇಕು, ಅಡಿಯಾ ಮಗಳಿಗೂ ಪ್ರಾಯ ಬಂತು, ನಿನಗೂ ಯೋಗ್ಯವಾದ ಪ್ರಾಯ, ನಿನಗೆ ಮಗಳನ್ನು ಮದುವೆ ಆಗಲಿಕ್ಕೆ ಮನಸ್ಸುಂಟ? ಮನಸ್ಸುಂಟ ಇದ್ರೆ ಕೊಡ್ತೇನೆ ಹೌದಾ? ನನ್ನಲ್ಲಿ ಒಂದು ಮಾತು ಹೇಳದೆ ಕೇಳದೆ ಗುಟ್ಟಿನಲ್ಲಿ ಮದುವೆಗೆ ಹೊರಟಿದ್ದಾನಂದ್ರೆ ಏನರ್ಥ? ಏನರ್ಥ? ನಾಳೆ ಊರಿನಲ್ಲೆಲ್ಲ ಪ್ರಚಾರ ಆಗ್ತದೆ. ಯೋಗ್ಯನಾದಂತ ಅಳಿಯರಿದ್ದಾನೆ ಕೌಂಡಿಕ, ಅವನಿಗೆ ಕೊಡದೆ ಕೃಷ್ಣನಲ್ಲಿ ಸಂಬಂಧ ಮಾಡಲಿಕ್ಕೆ ಹೊರಟಿದ್ದಾನೆ ಅಂತಾದ್ರೆ ಏನೋ ಒಂದು ಗುಟ್ಟಿನ ಕಾಯಿಲೆ ಇರಬೇಕು ಕೌಂಡಿಕನಿಗೆ. ಹೇಳಿಕೊಂಡು ಆಡಿಕೊಂಡು ಊರು ಪ್ರಚಾರ ಮತ್ತೆ ನನ್ನಲ್ಲಿ ಏನೋ ಒಂದು ಅವಗುಣ ಉಂಟು ಎಂಬುದನ್ನು ಪ್ರಚಾರ ಮಾಡುವುದಕ್ಕಾಗಿ ಈ ಮಾವ ಹೊರಟ ವ್ಯವಹಾರ ಇದೆಯಲ್ಲ, ಇದನ್ನು ಕೇಳಿದ್ರೆ ಸುಮ್ಮನೆ ಕುಳಿತುಕೊಳ್ಳದಂತ ಭಾವಿಸಿದ್ಯ. ಎಂತದ್ದು? ನನಗೆ ಕೋಪ ತೊಂದರೆ ಉಂಟಲ್ಲ, ಇಲ್ಲಿ ನಿಮ್ಮುದಲ್ಲ ಮತ್ತೆ ಅಲ್ಲಿಗೆ ಹೋಗಿ ನಿಲ್ಲುತ್ತೇನೆ. ಮುಂದೆ ಬರ್ಬೇಕವ ಮಾವ. ಏ ಮಾವ, ಮರ್ಯಾದೆಯಲ್ಲಿ ಹೇಳೋದು. ನಾನು ಮದುವೆ ಆಗದ ನಿಂತದ್ದು ಯಾಕೆ ಗೊತ್ತುಂಟ? ಯಾಕೆ ಮಗ? ನಿನ್ನ ಮಗಳನ್ನೇ ಮದುವೆ ಆಗುದಕ್ಕೆ. ಶಾಮದಿಂದ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡು. ಮಗ ಮಗು ಕಂದ ಕಂದ ಪುಂಡಲಿಕ ಮಾವ ಅಲ್ಲಿ ನಿನಗೆ ಕೊಡಬಹುದು ಅಂತ ನನಗೂ ಕೂಡ ಮನಸ್ಸುಂಟು ಮಗನಿ. ಆದ್ರೆ ನೀನು ಜನ ಸರಿ ಇಲ್ಲ ಅಂತ ಪ್ರಚಾರದಲ್ಲಿ ಬುಡ್ಲಿಕ, ನಿನ್ನ ಅಪ್ಪ ಬುಡ್ಲಿಕ. ನಿನಗೆ ದೊರೆಯ ಹೆಸರು ಹೇಳಲಿಕ್ಕೆ ಬರುದಿಲ್ಲ ಪ್ರಾಣಿ. ನೀನೇನು ಮಾಡಿದ್ದೆ ಈಗ? ಯಾರು ನೀವು? ನಾನು ಏನು ಮಾಡ್ತೇನೆ ಎಂಬುದನ್ನು ಅಲ್ಲಿಗೆ ಹೋಗಿ ಮಾಡುವರು ತೋರಿಸಿ. ನಾನು ಕೂಡ ಮಾವನ ಭಾವನೆ ಬಂದದ್ದು. ನಾನು ಅಭಿನಯ ಮಾಡುವಾಗ ನೀನು ಅಭಿನಯಿಸಿದ್ದ. ನೀವು ಮೊದಲೇ ಹೇಳಿಲ್ಲ ಅರುಳು ಮಾರಲು ಅಂತ. ಅವನಿಗೆ ಒಂದು ನನ್ನನ್ನು ಮಗನಂತ ಕರಿಬೇಕು ಅಂತ ಇತ್ತು, ಅದನ್ನು ತೀರಿಸಿದಲ್ವ ನೀವು? ಬಿಡು ದೊಡ್ಡದಲ್ಲ, ಅಷ್ಟನ್ನು ಮಾಡ್ತಾರೆ. ಮಾವ ಕೊಟ್ಟಾರ ನೋಡ್ಬೇಕು ಚೌಕಿಗೆ ಹೋಗಿ. ಕೊಟ್ಟರೆ ಒಳ್ಳೇದು, ಕೊಡದಿದ್ರೆ ಅವನಿಗೆ ಅವಸಾನ. ಅವನ ಹೇಗೆ ಮುಡಿ ಬಂದೇಶೆ ವಜ್ರ ಕಂಬಕ್ಕೆ ಬಿಗಿದು ರತಿಯ ಕೊರಳಿಗೆ ಮಾಂಗಲ್ಯ ಕಟ್ಟಿ ಮಣಿಮಯವಾದ ವರೂಥವನ್ನಡರಿ ಬರ್ತೇನೆ. ನಾನು ಬರುವುದರ ಒಳಗಾಗಿ ನಾಡಿಗೆ ನಾಡೆ ಶೃಂಗಾರವಾಗಲಿ, ಸ್ವರ್ಗ ನಗರಿಯಂತೆ ಶೃಂಗರಿಸಲ್ಪಡಲಿ. ನನ್ನನ್ನು ಸ್ವಾಗತಿಸುವುದಕ್ಕೆ ಸಿದ್ಧರಾಗಿ ನವ ವಧೂವರನ್ನು ಸ್ವೀಕರಿಸುವುದಕ್ಕೆ ಸ್ವಾಗತಿಸುವುದಕ್ಕೆ ನಾಡಿಗರಿಗೆಲ್ಲರೂ ಹೇಳು, ಈ ಕ್ಷಣವೇ ಕಮಲಾವತಿಯ ಕಡೆಗೆ ಮಣಿರಥವನ್ನೇರಿ ಹೊರಟ
ಕೂಡತನ. ನಮಗೆ ಅರಿಯದೆ ತಿಳಿಯದೆ ಹಾ, ಏನು ವ್ಯವಹಾರ ನಡೀತಾ ಇದೆ ಇಲ್ಲಿ? ಓಹೋ, ಯಾಕೆ ಈ ಜನ, ಯಾಕೆ ಈ ಶೃಂಗಾರ, ಆ, ಯಾಕೆ ಈ ವೈಭವ? ಇಲ್ಲಿ ಏನು ನಡೀತಾ ಇದೆ? ಕಂದ ಗೌರಿಗ ನೀನು ಬಂದು ದಾರಿರುವುದನೇ ಕಂದ ಕಂದ ಗೌರಿಗ ನೀನು ಬಂದು ಏನು ಮಾಗೆ? ಸಂತೋಷ. ಯಾಕೆ? ಓ ಎನ್ನ ಕಂದ, ಯಾರು ಕಂದ? ನೀನು ನನಗೆ ಮಗುವಿಗೆ ಸಮಾನ. ಅಳಿಯ, ವೀರ ಕೌಂಡಿಕ. ನಿಮ್ಮ ತಂಗಿ ಮಗ. ಸಂತೋಷ ಆಯಿತು. ಯಾಕೆ? ಯಾವ ಕಾಲದಲ್ಲಿ ಏನಾಗಬೇಕು ಹಾ. ಅದು ಆಗಿಯೇ ಆಗಬೇಕು. ಹಾ, ಹಾ, ಆಗುತ್ತದೆ ಎನ್ನುವಂತಹ ಪೂರ್ಣ ವಿಶ್ವಾಸ ನನಗಿದೆ. ಹಾ. ನಾನು ನಂಬಿದಂತಹ ಭಗವಂತ ಹಾ. ನನ್ನನ್ನು ಕೈ ಬಿಡುವುದಿಲ್ಲ ಎನ್ನುವುದು ವಾಸ್ತವಕ್ಕೆ ಅರಿವಾಯಿತು. ಏನು ಕನಸಿನಲ್ಲಿ ಮಾತಾಡಿದಾಗೆ ನೀವೇ ನೋಡಿದೆಯಲ್ಲ, ಹಾ. ಈ ಶೃಂಗಾರ, ಹಾ. ಈ ತೋರಣ, ಹಾ. ಈ ವಿಚಾರಗಳೆಲ್ಲ ಯಾಕೆ? ಹಾ, ಒಂದೇ ಶಬ್ದದಲ್ಲಿ ಉತ್ತರ ಕೊಡ್ತೇನೆ. ಹಾ. ನೀನು ಬಂದುದು ಹಾ. ಬಹಳ ಸಂತೋಷವಾಯಿತು, ನನಗೆ ಮಾತ್ರ ಅಲ್ಲ, ಹಾ. ಇಲ್ಲಿರುವ ಎಲ್ಲರಿಗೂ ಕೂಡ ನಿನ್ನ ಆಗಮನದಿಂದ ಸಂತೋಷವಾಗಿದೆ. ಆಹಾ. ಯಾಕೆ? ಯಾಕೆ? ನನ್ನ ಮಗಳಾದಂತಹ ರತಿಯನ್ನು ಹಾ. ಕಂದರ್ಪನ ಅರಸಿಯನ್ನಾಗಿ ಮಾಡಬೇಕು ಎನ್ನುವ ಯೋಚನೆಯಲ್ಲಿ ನಾನಿದ್ದೇನೆ. ಕಂದರ್ಪ ಅಂದ್ರೆ ಅವ ಕೃಷ್ಣನ ಮಗ. ಪ್ರದ್ಯುಮ್ನಿಗೆ ಕೊಡಬೇಕು ಎನ್ನುವಂತಹ ನಿಶ್ಚಯಕ್ಕೆ ಬಂದಿದ್ದೇನೆ. ಹಾ. ಆದ್ದರಿಂದ ಈ ತೋರಣ, ಹಾ. ಆದ್ದರಿಂದ ಈ ವಿಜೃಂಭಣೆ, ಹಾ. ನೀರು ಆಗಮಿಸಿದ ಸಂತೋಷವಾಯಿತು. ಈ ವಿವಾಹ ಮಹೋತ್ಸವದಲ್ಲಿ ಪಾಲ್ಗೊಂಡು ಚಂದಕೊಂಡು ಸುಧಾರಿಕೆ ಮಾಡಿ ಹೋಗು. ಮಾವ ಆ ಕಪ್ಪು ಕರಿಯ ಎಣ್ಣೆ ಮಸಿ ಇಲ್ಲಿ ಬಾ, ಕೃಷ್ಣನಲ್ಲಿ ಸಂಬಂಧ. ಈಗ ಇಲ್ಲಿ ಬಾ. ನೀನು ಬಾಬು ಸ್ವಲ್ಪ ಒತ್ತಟ್ಟಿಗಿಡು, ಹಾ. ನನ್ನಲ್ಲಿ ಮಾತಾಡು. ಕೋಪ ಬರದೇ ಇರ್ತದ ಮಾವಯ್ಯ? ಕೋಪ ಬೇಕು, ಎಲ್ಲಿ ಬೇಕು ಹಾಗೆ ಇರ್ಬೇಕು. ಎಣಿಸಿದ ಹಾಗಾಗಲಿಲ್ಲ ಅಂತ ಕೋಪ ಬರುವುದಿಲ್ವ? ಈಗ ಹಾ. ಹಾಗಾಯ್ತಾ? ಈಗ ನಾನು ಯಾಕೆ ಮದುವೆ ಆಗದೆ ಉಳಿದಿದ್ದೇನೆ? ಯಾಕೆ? ಹೆಣ್ಣು ಮಕ್ಕಳು ಸಿಗ್ಲಿಲ್ಲ ಅಂತಲ್ಲ, ಮತ್ತೆ ನನ್ನ ಮಗಳಿದ್ದಾಳೆ, ನನ್ನ ಸೊಸೆ ಇದ್ದಾಳೆ, ಹಾ. ನನ್ನ ತಂಗಿ ಇದ್ದಾಳೆ, ಓ. ನನ್ನ ಅಕ್ಕ ಇದ್ದಾಳೆ ಹಾ. ಅಂತ ಹೇಳಿಕೊಂಡು ಎಷ್ಟು ಮಂದಿ ಬರಲಿಲ್ಲ? ಹೌದೇ? ಆ ಹುಡುಗಿಯರ ಕಡೆಗೆ ದೃಷ್ಟಿ ಬೀರದೆ ಹಾ. ಉಳಿದಿದ್ದೇನೆ. ಯಾಕೆ? ಯಾಕೆ ಉಳಿದದ್ದು? ನನ್ನ ಮಾವನ ಮಗಳು ರತಿ, ಹಾ, ಹಾ, ಹಾ. ಅವಳನ್ನೇ ಮದುವೆ ಆಗ್ಬೇಕೆಂಬ ಬಯಕೆ. ಓಹೋಹೋಹೋಹೋ. ನನಗೆ ಅಮ್ಮ ಸಾಯುವ ಕಾಲಕ್ಕೆ ಹೇಳಿದ್ರು ಒಮ್ಮೆ, ಏನ್ ಹೇಳಿದ್ದಾಳೆ? ಬೈಗ ನೀರು ಬಿಡುವಾಗ, ಹಾ. ಮಗನೇ ಬೇರೆ ಹುಡುಗಿಯರನ್ನು ಮದುವೆ ಆಗಬೇಡ, ಈಗ ನನ್ನ ಅಣ್ಣನ ಮಗಳಿದ್ದಾಳೆ ರತಿ. ನನಗೆ ಉತ್ತಮ ಸುದ್ದಿ ಒಂದು ಉಂಟು. ಹಾ. ನಿನ್ನಮ್ಮ ಸಾಯುವಾಗ, ಹಾ. ಬಾಯಿಗೆ ನೀರು ಎರೆಯುವಾಗ ಹಾ. ಈ ನುಡಿ ಹೇಳಿದ್ದಾಳೆ ಎಂಬುದಕ್ಕೆ ಗೊತ್ತೇ ಇಲ್ಲ. ಆಹಾ, ಗೊತ್ತಿಲ್ಲಲ್ಲ. ನಿನ್ನಲ್ಲಿ ಹೇಳಿದ್ದಾಳೆ. ನಾನು ಮದುವೆ ಆಗುವುದಿಲ್ಲ, ನನ್ನಲ್ಲಿ ಈಗ ಹಿರಿಯವನಾಗಿರುವುದು ನೀವೇ. ಹಾ, 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 ಹೌದು. ನಿನಗೆ ಮದುವೆಗೆ ಮನಸ್ಸುಂಟು ಅಂತ ಒಂದು ಮಾತು ಕೇಳಬೇಕಾದ್ದು ಓಹೋ. ನೀವೇ. ಹಾ. ಮತ್ತೆ ಮಕ್ಕಳಾದ ನಾವೇ ಮುಂದೆ ಬಂದು ನನಗೆ ಮದುವೆ ಮಾಡು ಅಂತ ಹೇಳುವ ಜಾತಿಯವರಲ್ಲ. ಈಗ ಮಕ್ಕಳೇ ಬಂದು ಹೇಳುವುದಿಲ್ವಾ? ಆಹಾ. ಮಕ್ಕಳೇ ಬಂದು ನನಗೆ ಮದುವೆ ಆಗಬೇಕು ಅಂತ ಹೇಳಲಿಕ್ಕಿಲ್ಲ. ಅದು ಶೂರ್ಪಣಕ್ಕೆ ಸಂತಾನದವರು ಹೇಳೋದು ಹೋಗಿ, ಹೇಳದೆ ಅಣ್ಣ, ಮದುವೆ ನೀ ಮದುವೆ ಮಾಡು ಅಂತ ಹಾಗೆ. ಅಲ್ಲ, ಹಾ. ಒಂದು ವೇಳೆ ಹೇಳದೆ ಮದುವೆ ಆಗುವವರಿದ್ರೆ ಆಹಾ. ನನ್ನಲ್ಲಿ ಕೇಳಬೇಕಿತ್ತು, ಹಾ. ಆವಾಗ ಸೂಚಿಸುತ್ತಿದ್ದೆ. ಹಾ. ನನ್ನಲ್ಲಿ ಹೇಳದೆ ಕೇಳದೆ ಹಾ. ರತಿಯನ್ನು ಸಾಮಾನ್ಯರಲ್ಲಿ ಸಾಮಾನ್ಯರಾದ. ಈಗ ಅವ ಕಪ್ಪು ಕರಿ ಅಲ್ವಾ ಕೃಷ್ಣ? ಕೃಷ್ಣಕುಮಾರ ಅವ ಬೆಳ್ಳಗೆ ಹಾಕಿದ್ರೆ ಮತ್ತೆ ಬಿಳಿಯಾಗಲಿಕ್ಕೆ ಅಲ್ಲ, ಈ ಕಪ್ಪಿನವರು ಬಿಳಿ ಬಣ್ಣ ಹಾಕಿದ್ರೆ ಎಣ್ಣೆ ಹಸಿ. ಅಲ್ಲ, ಕಪ್ಪು ಬಣ್ಣದವರು ಬಿಳಿ ಬಣ್ಣ ಹಾಕಿದ್ರೆ ಹಾ. ಅಥವಾ ಹಳದಿ ಬಣ್ಣ ಹಾಕಿದ್ರೆ ಹಾ. ವ್ಯತ್ಯಾಸ ಕಾಡ್ತದೆ ಅವಾಗ. ಆಹಾ. ಯಾರಿಗೆ ಹೇಳುದು? ಅಲ್ಲ, ಕಪ್ಪು
ಸರಿ ಅಂತ ಹೇಳ್ತೀನಿ. ಹೌದೌದು, ಆ ಕೃಷ್ಣನಲ್ಲಿ ಸಂಬಂಧ. ಹೌದು. ಅವನ ಬಣ್ಣ ಕಪ್ಪು, ಚಿತ್ತ ಕಪ್ಪು, ಎಷ್ಟೋ ಕ್ಷತ್ರಿಯರ ವಧೆಗೆ ಕಾರಣನಿದ್ದಾನೆ. ಅಂತ ಒಬ್ಬ ದುಷ್ಟನಲ್ಲಿ ಸಂಬಂಧ ಮಾಡ್ಲಿಕ್ಕೆ ಹೊರಟ್ರೆ ಶುದ್ಧ ಕ್ಷತ್ರಿಯರಲ್ಲಿ ವಿರೋಧರಾಗ್ತಾರೆ. ಆದ ಕಾರಣ ಹೇಳೋದು, ಇರಿಸಿದ ಮುಹೂರ್ತ, ಕಟ್ಟಿದ ಮಂಟಪ, ನೆರೆದ ಸಭೆ, ಇದರಲ್ಲಿ ನನಗೂ ರತಿಗೂ ಮದುವೆ ನಡೆದು ಹೋಗಲಿ. ಈಗ ಅದೇ ಮುಹೂರ್ತದಲ್ಲಿ ಇದೇ ಮಂಟಪದಲ್ಲಿ ನಿನ್ನೆ ವಿವಾಹ ಮಾಡಬಹುದಿತ್ತು. ಆದ್ರೆ ಒಂದು ತೊಡಕಾಗಿದೆ. ಏನು ಈಗ ಒಂದು ಕಥೆ ನಡೆದಿದೆ. ಏನು ಕಥೆ ಈ ವಿವಾಹ ವಿಚಾರದಲ್ಲಿ ಹಾ. ಒಂದು ಮಾತಾಡಿದ್ದೇನೆ. ಯಾರಲ್ಲಿ? ಯಾರು ಬಂದದ್ದಲ್ಲ. ನನ್ನ ಮಗಳ ಅಂತಹ ರತಿಯನ್ನು ಪ್ರದ್ಯುಮ್ನಿಗೆ ಕೊಟ್ಟು ವಿವಾಹ ಮಾಡಬೇಕೆಂದು ನಾನಾಗಿ ನಿಶ್ಚಯ ಮಾಡಿದ್ದಲ್ಲ. ಅವಳು ಕೃಷ್ಣ ಇದ್ದಾಳೆ. ಕೃಷ್ಣ ಅಂದ್ರೆ ಅವಳು ಕಪ್ಪಿನವಳು. ದ್ರೌಪದಿ ದೇವಿ, ತುಂಡು ರಂಬೆ ಪಾಂಚಾಲೆ. ದ್ರೌಪದಿ ದೇವಿ ಒಂದು ಸಂಬಂಧ ಮಾಡ್ಲಿಕ್ಕೆ ಒಳ್ಳೆ ಯೋಗ್ಯರಿಲ್ವ ಗಂಡು ಮಕ್ಕಳು? ಅವಳು ಹೆಣ್ಣು ಒಂದು ಸಂಬಂಧ ಮಾಡುದ? ಹೆಣ್ಣಾಗಲಿ ಗಂಡಾಗಲಿ ಎಷ್ಟು ಕಷ್ಟೇ ಮಾಡ್ಬೇಕು ವ್ಯವಹಾರ. ಪಂಚಪಾಂಡವರ ಅರಸಿ ದ್ರೌಪದಿ ದೇವಿಯದನ್ನು ಬಳಿಗೆ ಬಂದು ಈ ಸಂಧಾನಕ್ಕೆ ಕೇಳಿದ್ದಾಳೆ. ಅಲ್ಲ, ಸುರ್ವಿಗೆ ಒಪ್ಪಲಿಲ್ಲ. ಈಗ ನೀವು ಅವಳ ನಿಯಂತ್ರಣಕ್ಕೆ ಬಿದ್ದೀರಾ? ಅಲ್ಲ, ಪಾಂಡವರು ಮಹಾಸತ್ವಶಾಲಿಗಳಂತೆ. ದ್ರೌಪದಿ ಅಂಕೆಯಲ್ಲಿರುವವರು ಅವರು ಎಷ್ಟಾದ್ರೂ ಅಷ್ಟೇ. ಹಾಗಾಗಿ ಹೇಳ್ತೇನೆ, ಆದರೆ ಯಾರು ಸಂಬಂಧ ಮಾತನಾಡಲಿ, ಯಾರಿಗೆ ಮಾತು ಕೊಡಿ, ಕೊಟ್ಟ ಮಾತನ್ನು ರಾಜಕಾರಣಿಯಾದವನು ಈಡೇರಿಸಬೇಕು ಅಂತ ಎಲ್ಲಿಲ್ಲ. ಅದನ್ನು ನೋಡಿ ಯುಕ್ತಾಯುಕ್ತ ವಿವೇಚನೆಯಿಂದ ಬಿಟ್ಟು ಬಿಡಲೂಬಹುದು. ಹರಿಶ್ಚಂದ್ರನಿಗೆ ಈಗ ಅನಾಮಿಕೆ ಒಂದು ಕಾಲದಲ್ಲಿ ಮಾತು ಕೇಳಿಲ್ವಾ? ಹೌದು, ವಿಷಯ ಈಡೇರಿಸಿದಾಗುದಿಲ್ಲ ಅಂತ ಹೇಳಿಲ್ವ? ಹಾಗೆ ಇಲ್ಲಿ ಹಾಗೆ ನಡೆದಿದೆ ಮಗ. ಈಗ ಆಗುದಿಲ್ಲ ಅಂತ ಹೇಳಿದ್ರೆ ಆಯ್ತು. ಹೇಳಿದೆ ನಾನು ಕೆಟ್ಟ ಗೋಬಳಲು ಕುಮಾರಿಗೆ ಕೊಡುವೇನೆ ಹುಟ್ಟಿದ ಕುಮಾರಿಯನು ಮಲೆ ಮತ್ತೆ ಕೇಳಿಲ್ವ? ಅವನ ಛಾತಿಯಲ್ಲಿ ಹೋಯ್ತು. ಬಿಡ್ಲಿಲ್ಲ ನಾನು. ಆದರೆ ಒಂದು ಆಮೇಲೆ ಅವಳ ರೂಪ ಏನಾದ್ರೂ ಗೊತ್ತಿಲ್ಲ. ಯಾರಿಗೆ? ಅವಳು ಯಾಳು? ನಿಮಗೆ ಯಾರು ತೋರಿಸಿದ್ದವಳು? ಹೌದು, ಅವಳು ಮಹಾಚಂಡಿಕೆ, ಕೃಷ್ಣ ದೇವರು, ದ್ರೌಪದಿ ದೇವಿಯವಳು. ಅವಳು ಸಾಮಾನ್ಯಳಲ್ಲ, ಶಕ್ತಿ ಸ್ವರೂಪಳೆ ಅವಳು. ಕೃಷ್ಣನೇ ಮಹಾವಿಷ್ಣು, ಅವನೇ ನಾರಾಯಣ, ಅವನ ಲೀಲಾ ಮನುಷ್ಯ ವಿಗ್ರಹ ಎಂಬುದನ್ನು ತಿಳಿದು ದ್ರೌಪದಿಗೆ ಭಾಷೆಯನ್ನೇ ಕೊಟ್ಟಿದ್ದೇನೆ. ನಿಮಗೆ ಹಿಡಿದ ಮಂಕು ಎಲ್ಲ ಬಿಡಿಸ್ತಾನೆ. ನೀವು ಊಟ ಮಾಡಿ ನಿಮ್ಮ ಹೆಡೆಮುಡಿ ಬಂಧಿಸಿ ವಜ್ರ ಕಂಬಕ್ಕಲ್ಲಿ ಹುಡುಗನೆಂದು ಬಿಟ್ಟರೀಗ ಬಿಡಿದ ಧನುವನೆ ನಿನ್ನ ಧನುಸು ನನ್ನ ಧನುಸು. ಹುಡುಗ ವೃದ್ಧ ನೋಡೋಣ. ಆಶೀರ್ವಾದವನ್ನು ಮಾಡುವುದನ್ನು ಬಿಟ್ಟು ನಿಮ್ಮದು ಆಶೀರ್ವಾದವೇ ಉಡುಗೊರೆಯ? ಮದುವೆಯನ್ನು ಹಾಳು ಮಾಡ. ನಾನು ದೊಡ್ಡ ಉಡುಗೊರೆ ಕೊಳ್ಳಿಕ್ಕೆ ಬಂದದ್ದು ನಿನಗೆ. ಇನ್ನು ಜನ ಯಾರಿಗೆ ಮಾತಾಡುವ? ಮನ್ಮತ ಮನುಮತ ಏನು ಮಾಡ್ತಿ? ಏನು ಮಾಡ್ತಿ? ಏನು ಮಾಡ್ತೇನೆ ಅಂತ ತೋರಿಸ್ತೇನೆ. ಮಾತುಗಳಾಡದೆ ಸುಮ್ಮನೆ ನೀತಿಗೆ ನಿನಗಿದು ಬೇಡ ಪ್ರೀತಿಯ ನಮಗೆ ಏನಾಗಿ ಮಲಗಿ
ಮರುಗುವೆ ಹರಿಯನೆ ರಣದೊಳು ಪ್ರೀತಿಯಲ್ಲಿ ನಿನಗೆ ನಿನಗೆ ಪ್ರೀತಿಯನ್ನು ಸುಡುವೆ ಕಲಹ ನೀತಿರಲಿ ಮನೆಗೆ ಹರಿಯೇ ಎದಗೆ ಮರುಗುವೆ ಹರಿಯಲಿ ನನ್ನದಳು ಪ್ರೀತಿಯಲ್ಲಿದ್ದು ನಿನಗೆ ಹರಿಯೇ ಓ ಹರಿಯೇ, ನಿನ್ನ ಜೀವನವೇ ಹರಿದು ಹೋಯ್ತು ಈ ಕಾಲಕ್ಕೆ. ರಣರಂಗದಲ್ಲಿ ಕೈದುವನ್ನು ಧರಿಸಿ ಹೋರಾಟ ಕಡಿಯಾಗುವುದಕ್ಕೆ ಬದಲಾಗಿಯೇ ಕಣ್ಣೀರು ಸುರಿಸುವುದಕ್ಕೆ ತೊಡಗಿದ್ದೀನಿ. ಮರುಗುತ್ತಾ ಇದ್ದಿ. ನಿನ್ನ ಮಗ ರಣರಂಗದಲ್ಲಿ ಉರುಳಿದ್ರೆ ನಿನಗೆ ದುಃಖವಾಗ್ತದೆ, ಕಣ್ಣೀರು ಬರ್ತದೆ. ನಿನ್ನ ಬಾಲ್ಯದಿಂದ ಇಲ್ಲಿಗೆ ಒಳಗಿರುವಂತಹ ಜೀವನ ಅದನ್ನೊಮ್ಮೆ ಚೆನ್ನಾಗಿ ಅವಲೋಕಿಸು. ಎಷ್ಟು ಮಂದಿಗಳನ್ನು ಕೊಂದಿದ್ದೀನಿ ನೀನು. ಆ ಕಾಲಕ್ಕೆಲ್ಲ ಅವರ ಮನೆಯಲ್ಲಿದ್ದವರು ಎಷ್ಟು ಕಣ್ಣೀರು ಸುರಿಸಿದ್ದಾರೆ. ಅಲ್ಲಿದವರ ಮಕ್ಕಳು ಮಾತಾಪಿತರು ಕಣ್ಣೀರು ಸುರಿಸಿದಾಗ ನಿನಗೆ ದುಃಖ ಆಗಲಿಲ್ಲ, ಬದಲಾಗಿ ನಿನಗೆ ಸಂತೋಷವಾಗಿದೆ. ನಿನ್ನ ಮಗ ಈ ಸೋಲನ್ನು ಅನುಭವಿಸಿದಂತಹ ಕಾಲಕ್ಕೆ ರಣರಂಗದಲ್ಲಿ ಬಿದ್ದು ಕಣ್ಣೀರು ಸುರಿಸುವುದಕ್ಕೆ ತೊಡಗಿದ್ದಿ. ಹರಿಯೇ, ಯುದ್ಧ ರಂಗದಲ್ಲಿ ಎಂತ ನಷ್ಟವಾಗಲಿ, ಕಷ್ಟವೇ ಬರಲಿ, ಅದನ್ನು ಪರಿಗಣಿಸದೆ ಕೈದುವನ್ನು ಧರಿಸಿ ಕಾಳಗ ಕಣಿಯಾಗುವನೇ ನಿಜವಾದ ಯೋಧ. ನೀನು ನಿಜ ಯೋಧ ಅಲ್ಲ ಅಂತ ಸ್ಪಷ್ಟ ಆಯ್ತು ನನಗೆ. ಈಗ ಸೋಲಾಯ್ತಲ್ಲ, ಮಗನಿಗೆ ಮದುವೆ ಮಾಡಲಿಕ್ಕೆ ಹೊರಟು ಹೀಗಾಯ್ತಲ್ಲ, ಯಾಕೆ ಆಯ್ತು ಗೊತ್ತಾ ನಿನಗೆ? ನನಗೂ ನಿನಗೂ ಏನು ಸಂಬಂಧ? ಇವತ್ತು ನಿನ್ನೆದಲ್ಲ.
ಜನ್ಮಾಂತರೀಯವಾದಂತಹ ಹಾಗೆ ಒಂದು ಕಾಲದಲ್ಲಿ ದೈತ್ಯ ನಾಯಕನಾಗಿ ಕಾಲನೇಮಿಯಾಗಿದ್ದೆ ನಾನು. ದೇವಲೋಕವನ್ನು ಪ್ರವೇಶ ಮಾಡಿ ದೇವತೆಗಳನ್ನು ಸೆರೆಬಿಡಿದಂತಹ ಸಂದರ್ಭ, ವೈಕುಂಠವಾಸಿಯಾಗಿದ್ದಂತಹ ನೀವು ಚಕ್ರಧಾರಿಯಾಗಿ ನನ್ನಲ್ಲಿ ಕಾಳಗಕ್ಕೆ ಬಂದೆ. ನೀನು ಚಕ್ರ ಪ್ರಯೋಗ ಮಾಡುವಾಗ ನನಗೆ ಗೊತ್ತಾಯ್ತು ನಾನು ಸಾಯ್ತೇನೆ ಅಂತ. ನಾನು ಸಾಯಲಾರೆ, ನನ್ನ ದೇಹ ಮಾತ್ರ ಸಾಯುವಂಥದ್ದು. ನೀನೇ ಹೇಳಿದ್ದಂತೆ ಎಲ್ಲ ಒಂದು ಕಡೆಯಲ್ಲಿ ನೀರಿನಲ್ಲಿ ನೆನೆಯದ, ಗಾಳಿಯಲ್ಲಿ ಒಣಗದ, ಅಗ್ನಿಯಲ್ಲಿ ಉರಿಯದ ಒಂದು ಅದ್ಭುತ ವಸ್ತು ಇದ್ರೆ ಅದು ಆತ್ಮ ಅಂತ. ದೇಹಕ್ಕೆ ನಾಶ, ಆತ್ಮಕ್ಕೆ ನಾಶವಿಲ್ಲ. ನನ್ನ ದೇಹ ಪಾತವಾದರೆ ಆಗಲಿ, ಆದರೆ ನಾನು ಮತ್ತೊಂದು ದೇಹವನ್ನು ಹೊಂದಿ ನಿನ್ನಲ್ಲಿ ಹಾಗೆ ಸಾಧಿಸ್ತೇನೆ ಅಂತ ಹೇಳಿದೆ, ಅಳಿದೆ. ಆಮೇಲೆ ಮಥುರಾ ಮಹೀಂದ್ರನಾಗಿ ಕಂಸನಾಗಿ ಮುದಿಸಿ ಬಂದೆ ನಾನು. ನನ್ನ ವಿರೋಧಿಯಾಗಿ ಹುಟ್ಟಿಕೊಂಡಂತಹ ನೀನು ನನಗೆ ಅಳಿಯನಾಗಿ ಬಂದಿಯಲ್ಲ. ಅಳಿಯ ಮನೆ ತೊಳಿಯ ಗೊತ್ತಾಯ್ತು ನನ್ನ ಅಂತ ಕೈಲಿ ಬಂದದ್ದು ಅಂತ. ಆ ಕಾಲದಲ್ಲಿ ಬಿಲ್ಲ ಹಬ್ಬವಂತ ಎಂಬಂತಾನೆ ಮನದಿಂದ ನಿನ್ನನ್ನು ಮಥುರೆಗೆ ಬರಿಸಿದೆ ನಾನು. ಬಿಲ್ಲು ಮುರಿದೆ ನೀನು, ಅಷ್ಟು ದೊಡ್ಡ ಬಿಲ್ಲು ಮುರಿದಾಗಿದೆಯಲ್ಲ. ಆಮೇಲೆ ಸಭಾವಲಯವನ್ನು ಪ್ರವೇಶ ಮಾಡಿ ಪಟ್ಟಮಲ್ಲನಾಗಿದ್ದಂತಹ ಕಂಸನನ್ನು ಎಳೆದು ಕೆಳಗೆ ಹಾಕಿ ಕೊಂದು ಮುಗಿಸಿದ್ದಿ. ನನಗೆ ಅಳಿಯನಾಗಿ ಬಂದು ನನ್ನನ್ನು ಕೊಂದ ನಿನಗೆ ನಾನು ಅಳಿಯನಾಗಿ ಬರಬೇಕು ಅಂತ ಆಲೋಚನೆ ಮಾಡಿದೆ. ನಿನ್ನ ತಂಗಿಯಾದಂತಹ ಸುಭದ್ರೆಯ ಗರ್ಭ ಸಂಜಾತನಾಗಿ ಬಂದೆ. ಪಾಪಿ, ಅರ್ಥ ಕಥೆ ಹೇಳಬೇಕಾದಾಗೆ ಹೇಳುವುದಿಲ್ಲ ನೀನು. ಗರ್ಭಸ್ಥ ಶಿಶುವಾಗಿರುವಂತಹ ಕಾಲಕ್ಕೆ ಚಕ್ರವ್ಯೂಹ ಪ್ರವೇಶದ ಕಥೆಯನ್ನು ಅರ್ಥಕ್ಕೆ ನಿಲ್ಲಿಸಿದ್ದು ನಾನು. ಒಳ ಪ್ರವೇಶ ಮಾಡಲಿಕ್ಕೆ ಗೊತ್ತುಂಟು, ಹೊರಗೆ ಬರಲಿಕ್ಕೆ ಗೊತ್ತಿಲ್ಲ, ಅಷ್ಟೇ ಕತೆ ಹೇಳಿದ್ದೀವ. ಅದರೊಳಗೆ ಸಿಲುಕಿ ಸಾಯ್ಬೇಕೆಂಬ ಉದ್ದೇಶ ಇವನಿಗೆ. ತಂಗಿ ಮಗನ ಮೇಲೆ ಕರುಣೆ ಇಲ್ಲದವ ಇವ, ಈಗ ಮಗನಿಗೆ ಮದುವೆ ಮಾಡಲಿಕ್ಕೆ ಹೊರಟಿದ್ಯಾ. ನಿನ್ನ ಮಗನ ಮದುವೆಯ ನಮನದಿಂದ ಅವನು ಮೃತ್ಯು ದೇವತೆಗೆ ಅದೋ ಅತಿಥಿಯಾಗಿ ಹೊರಟು ಹೋದ. ಈಗ ಹೇಳೋ, 3 ಜನ್ಮದಲ್ಲಿ ನನ್ನನ್ನು ವಧಿಸಿದ್ರೆ ದೊಡ್ಡದಲ್ಲ, ಇದು ನಮ್ಮದು 4ನೇ ಜನ್ಮ, ಚತುರ್ಜನ್ಮ. ನಿನಗೆ ಬಾಳುವುದಕ್ಕೆ ಬದುಕುವುದಕ್ಕೆ ನಾನು ಅವಕಾಶ ಮಾಡಿಕೊಡ್ತೇನೆ. ನೀನೇ ಶ್ರೇಷ್ಠ, ನಾನು ಏನು ಅಲ್ಲ ಅಂತ ಹೇಳಿಕೊಂಡು ನನ್ನ ಪಾದ ಹೇಳಿದ್ರೆ ನಿನಗೆ ಜೀವದಾನ ಮಾಡಿ. ಅಧಿಕ ಪ್ರಸಂಗಿ ಯೋಗೀಶ ನಾನು ಯಾರಾದ್ರೂ ನಿನಗೆ ಯಾಕೆ? ನಾನು ಯಾರಂತ ಹೇಳ್ತೇನೆ, ಸ್ವಲ್ಪ ಕೇಳು. ಮದುವೆ ಮನೆಗೆ ಬಂದು ಮದುಮಗನನ್ನೇ ಕೊಂದು ಹಾಕಿದಂತಹ ಪಾಪಿ ನೀನು. ನಿನ್ನನ್ನು ಎದುರಿಸುತ್ತೇನೆ. ಮದುಮಗನಲ್ಲ. ಹೌದಾ? ಆ ನಲ್ಲಗೆ ನಾನು ನಲ್ಲ. ನಿನ್ನನ್ನೆಲ್ಲ ಮಾಡ್ತೇನೆ. ನಿನ್ನೆದುರು ನಿಂತಹ ಸಾಮಾನ್ಯನಲ್ಲ, ನಾನೇ ಚಕ್ರಧಾರಿ. ನಿನ್ನ ಚಕ್ರ ಬರ್ಲಿ. ಹೌದಾ? ತಿರುಗಿಸಿ ಬಿಡ್ತೇನೆ. ಹೋಗು. ಶುಭ ಹಾರೈಸಬೇಕಿತ್ತು, ಅದನ್ನು ಬಿಟ್ಟು ಇಲ್ಲಿ ಕಾರ್ಯಕ್ರಮವನ್ನು ಹಾಳು ಮಾಡ್ತಾ ಇರುವೆ. ಇನ್ನು ಜನ ಯಾರು? ಯಾರು ಗೊತ್ತಾಗ್ಲಿಲ್ವಾ? ಬಂದವ ನಾನೇ, ಮಧುರಾಜ. ಯಾರ ತಕೊಂಡು ಬಂದಿದ್ಯಾ? ಎಲ್ಲ ಮುಗಿದ ಮೇಲೆ ಸ್ವಲ್ಪ ಬೇಕು ನನಗೆ. ಬೇಕಾ? ಕೊಡ್ತೇನೆ. ನೀನು ಅಲ್ಲ ತಕೊಂಡೇ ಬರುದಲ್ವಾ? ತಗೊಂಡೇ ಬರುದು. ನಿನಗೆ ಬೇಕಲ್ಲ? ನಿನಗೆ ನೀನು ಆ
ಯಾವಾಗ ತಕ್ಕೊಂಡದ್ದು ಹಿಡಿಬೇಕು ಅಂತಾದ್ರೆ 4 ಟಿಪ್ ಟಿಪ್ ಅಂತ ಬೀಳ್ತದೆ. ಹೌದಾ? ನಡೆಯುವಂತಹ ಶುಭ ಕಾರ್ಯಕ್ರಮಕ್ಕೆ ಅಡ್ಡಲಾಗಿ ಬಂದೆ, ಎಲ್ಲವನ್ನ ಹಾಳೆಸಗಿದೆ. ನಾಡಿದ್ದು ತಪ್ಪಾಯಿತೆಂಬ ಹಾಗೆ ಹೇಳಿದರೆ ಲೇಸು, ಇಲ್ಲವಾದರೆ ಎಲ್ಲ ಬಕ ವಿರೋಧಿ ಏನು ಬಕ್ಕನನ್ನು ಗೆಲ್ಲಿದಂತಲ್ಲ, ಎಲ್ಲ ಶಕುತಿಯ ನೋಡಿ ಕ್ಷಣ. ಮದುವೆ ಎನ್ನುವಂತಹ ಶುಭ ಕಾರ್ಯ ಎಂತದ? ನೀನು ಬ್ರಹ್ಮಚಾರಿ ಅಲ್ವಾ ಹನುಮಂತ? ಹೌದು. ಹನುಮಂತನಿಗೆ ಯಾಕೆ ಮದುವೆ ಕೆಲಸ? ಬ್ರಹ್ಮಚಾರ್ಯವನ್ನು ಪಾಲಿಸುವುದಾದರೆ ಮದುವೆಗೆ ಬರಬಾರದು ಎನ್ನುವ ಹಾಗೆ ಎಂದಾದ್ರೂ ಕಟ್ಟುನಿಟ್ಟುಂಟಾ? ಅಲ್ಲ, ನಿನಗೆ ಮದುವೆ ಏನಾಗ್ಲಿಕ್ಕೆ ಉಂಟು? ನಿನಗೆ ರಾಮ ಧ್ಯಾನ ಬಿಟ್ಟರೆ ಬೇರೆ ಎಂತದ್ದು ಉಂಟು? ಹೌದು. ರಾಮ ರಾಮ ಶ್ರೀರಾಮ ರಾಮ. ನೀನು ಅದನ್ನು ಕಲಿಸುವಂತ ಅಗತ್ಯವಿಲ್ಲ, ನನಗೆ ತಿಳಿದಿದೆ. ಮದುವೆ ಕಾರ್ಯವನ್ನು ನಿಲ್ಲಿಸುವುದಕ್ಕಾಗಿ ಬಂದೇ ಅಲ್ಲ. ದಿವಾಕರ ಏನು? ಅಲ್ಲ, ಅಲ್ಲಿಗೆ ನೀನು ಹಾರಿದ್ದಲ್ಲ ದಿವಾಕರ ಹೌದು, ಮನೆಗೆ? ಹೌದು. ಹಣ್ಣೆಂದು ಭ್ರಮಿಸಿ ಹಾ. ನಿನಗೆ ಹಣ್ಣು ಯಾವುದು ದಿವಾಕರ ಯಾರು ಅಂತ ಗೊತ್ತಿಲ್ಲ. ಅದು ಆವಾಗಲ್ಲ, ಹೌದಾ? ಮತ್ತೆ ತಿಳಿದಿದೆ, ಈಗಲೂ ಜ್ಞಾನ ಬಂದಿದೆ. ಗೊತ್ತುಂಟು ನನಗೆ. ನಿನಗೆ ಪೆಟ್ಟು ಕೊಡುವಾಗ ನೋವಾಗ್ತದ? ಮತ್ತೆ ಹಾಗಿದ್ರೆ ಜ್ಞಾನ ಉಂಟು ಅಂತ ಗೊತ್ತಾಗ್ತದೆ. ಹಾ. ನಾನು ಹೊಡಿತೇನೆ, ಆಯ್ತಾ? ಹಾ. ಪ್ರಶಾಂತವಾಗಿರುವಂತಹ ಅಗಸಕ್ಕೆ ಧೂಮಕೇತುವಿನ ಪ್ರವೇಶವಾದ ಹಾಗೆ ನಮ್ಮ ಅರಮನೆಯಿಂದ ಹೊಕ್ಕಂತಹ ನೀನು ಇದು ಮಂಗಳ ಕಾರ್ಯ, ಇಲ್ಲಿ ಬಂದು ಅಮಂಗಳದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೇನೆ, ಇಲ್ಲಿಂದ ಹೋದರೆ ಒಳ್ಳೆಯದು. ಇಲ್ಲಿದ್ರೆ ದ್ರೌಪದಿಯ ಕೈಯಲ್ಲಿರುವಂತಹ ಕತ್ತಿ ನಿನ್ನ ಕತ್ತಿ. ಗುರುಕುಲವಿನ ಯಜ್ಞವೇ ಕುರುಕ್ಷೇತ್ರದಲ್ಲಿ
ಶುದ್ಧ ಕ್ಷತ್ರಿಯ ಮರಣಕ್ಕೆ ನೀನೇ ಕಾರಣನಾಗಿರುವೆ. ನಾನೇ ಕಾರಣ ಏನೀಗ? ಮದುವೆಗೆ ನಿಮಿತ್ತ ನೀನು ಸಂಧಾನ ಮಾಡಿದವಳು. ನಾನೇ. ಒಳ್ಳೆಯದಾಯ್ತು. ಯಾಕೆ? ನೀನೇ ಬಂದಿಯಲ್ಲ. ಹೌದು. ನಿನ್ನ ಕೆನ್ನೀರು ಚೆಲ್ಲಿ ಅವತ್ತು ಸತ್ತಂತ ಕ್ಷತ್ರಿಯರಿಗೆ ತರ್ಪಣ ಬಿಡ್ಲಿಲ್ಲ. ನಿನ್ನ ರಕ್ತವನ್ನು ನಾನು ಚೆಲ್ಲ. ಇವರಲ್ಲಿ ಈ ರೀತಿಯಾಗಿ ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಆ ಕಾರಣಕ್ಕೆ ಬೇಕಾಗಿ ಮಹಾ ಚಂಡೆಯಾಗುತ್ತೇನೆ. ಶೀಲದ ಗುಣವಂತಗಳ ಹನುಮಾನ್ ಅಮ್ಮ ರಣಾಂಗಣದಲ್ಲಿ ಎಲ್ಲರೂ ಕೂಡ ಮೂರ್ಛಿತರಾಗಿದ್ದಾರೆ. ಅವರನ್ನು ಪುನರಪಿ ಎಚ್ಚರಗೊಳಿಸಬೇಕು. ದ್ರೋಣಾಚಲದಲ್ಲಿರುವಂತಹ ಮೃತ್ಯು ಸಂಜೀವಿನಿಯನ್ನು ತೆಗೆದುಕೊಂಡು ಬಾ. ಆದ್ರೆ ಒಂದು ವಿಚಾರ ಏನು ತಂಗಿ? ಅಣ್ಣ, ಎಲ್ಲರನ್ನೂ ಕೂಡ ಶಿಕ್ಷಿಸುವವನು ನೀನು, ಹೌದು. ಧರ್ಮದ ರಕ್ಷಣೆಯನ್ನು ಮಾಡುವವನು ನೀನು. ಆದ್ರೆ ಈ ಕಾರ್ಯವನ್ನು ನನ್ನಿಂದ ಯಾಕೆ ಮಾಡಿಸಿದ್ದೆ ಎನ್ನುವುದೇ ಅರ್ಥವಾಗುತ್ತಾ ಇಲ್ಲ. ಕಾರಣ ಉಂಟು ತಂಗಿ. ಹೇಗೆ? ನಾನು ಆತನ್ನು ವಧಿಸಿದ್ರೆ ಆತ ಮತ್ತೆ ಹುಟ್ಟಿ ಬರುತ್ತಾನೆ. ಅದಕ್ಕಾಗಿ ನಿನ್ನ ಕೈಯಲ್ಲೇ ವಧಿಸಿದ್ದು. ಅದಕ್ಕೂ ಒಂದು ಕಾರಣ ಉಂಟು. ಏನು? ನಿನ್ನಲ್ಲಿರುವಂತಹ ಚಂಡಿಕಾ ಸ್ವರೂಪವನ್ನು ಹೊರ ತೋರ್ಪಡಿಸಬೇಕೆಂಬ ಉದ್ದೇಶದಿಂದ ಈ ತರದ ನಾಟಕ ತಂಗಿ. ಇಷ್ಟಾಯ್ತು, ಮದುವೆ ಒಂದು ಆಗಬೇಕು. ಮದುಮಕ್ಕಳು ಬನ್ನಿ, ಮದುಮಕ್ಕಳು. ನನ್ನ ಮಗಳು ಅಪ್ಪಯ್ಯ, ಪ್ರತಿ ಕಲ್ಯಾಣವಾಗಬೇಕು. ಬೆಳಗಳು ಭೂಮಿಯಲ್ಲಿ ಪ್ರೇಮದಿಂದ ಭೂಮಿಯಲ್ಲಿ ಪ್ರೇಮದಿಂದ ಆರತಿ ಶೋಭಾ. ಓ ದ್ರೌಪದಿ ದೇವಿ, ಶ್ರೀಕೃಷ್ಣ ಪರಮಾತ್ಮ, ಕಾಳು ಆರ್ವಗವಾಗಿ ಕಂಡರು ಹೂವಿನ ಹಾರವಾಯಿತು. ವಿವಾಹ ಮಹೋತ್ಸವ ಚಂದವ ನೆರವೇರಿತು. ಎಷ್ಟಕ್ಕೂ ನೀವೇ ಕಾರಣ.
ಲೋಕದ ಜನರೆಲ್ಲ ಕಾಯುತ್ತಾ ಇದ್ರು ಏನು? ರಥಿ ಮನ್ಮಥ ಕಲ್ಯಾಣ ಯಾವಾಗ ಆಗ್ತದೆ ಎಂಬುದಾಗಿ. ಈ ಜೋಡಿ ಅಂದವನ್ನು ನೋಡ್ಬೇಕು ಅಂತ ಎಲ್ಲ ಕಾಯ್ತಾ ಇದ್ರು. ಹೌದು ತಾನೆ. ಈಗ ನಗಾಡ್ಲಿ ಈಗ ನಗಾಡ್ಲಿ. ಹೌದು. ರಥಿ ಕಲ್ಯಾಣ ಆಯಿತು. ಹಾ. ಚತುರ್ಜನ್ಮ ಎನ್ನುವ ಪ್ರಸಂಗವನ್ನು ಯಾರು ಆಡಿದರು, ಯಾರು ನೋಡಿದರು, ಯಾರು ಕೇಳಿದರು, ಇವರಿಗೆ ನಾವು ನಂಬಿಕೊಂಡು ಬಂದಂತಹ ಮಹಾಗಣಪತಿ ದೇವರು, ಹಾಗೆ ದುರ್ಗಾ ಪರಮೇಶ್ವರಿ ದೇವರು, ಹಾಗೆ ಸುಬ್ರಹ್ಮಣ್ಯ ದೇವರು ಸಕಲ ಸನ್ಮಂಗಳವನ್ನು ಇತ್ತು ಕಾಪಾಳಿ ಎಂದು ಹೇಳುತ್ತಾ ಈ ಪುಣ್ಯ ಕಥಾಭಾಗಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭೀಕರಣ ಅಪ್ಪಣೆ ಕೇಳುತ್ತಾ ಇದ್ದೇವೆ. ಮತ್ತವು ಶುಭ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ ಕರುಣದ ದೇವ ಗುರು ವಿಕ್ರಮಾನ್ಯ ಕರುಣದ ದೇವ ಗುರು ವಿಕ್ರಮಾನ್ಯದ ಶರಣೋ ಮಯೂರ